ಯಾವ ನೈತಿಕತೆ ಇದೆ ಹಿಂದುತ್ವ ಹೆಸರಲ್ಲಿ ಓಟ್ ಕೇಳಲಿಕ್ಕೆ? ನಮ್ಮ ಸಮಾಜಕ್ಕೆ ನಿಗಮದ ಘೋಷಣೆ ಆಗ್ತದೆ, ರಚನೆ ಆಗ್ತದೆ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿದ್ದಾಗಿ ಸಮಾಜದ ಹೋರಾಟ ದೊಡ್ಡ ಹಂತಕ್ಕೆ ಹೋಗ್ತದೆ ಅಂತೇಳಿ ಆದಾಗ ನಮ್ಮ ಸಮಾಜದ ವ್ಯಕ್ತಿಯೇ ಪುತ್ತೂರಲ್ಲಿ ಬಲಿಯಾಗ್ತಾನೆ. ಕಾಂಗ್ರೆಸ್ನವ್ರದ್ದು ಸ್ವಾತಂತ್ರ್ಯ ನಡಿಗೆ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂತೇಳಿ ಆದಾಗ ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಇದ್ದು ಗಲಭೆ ಹೇಳ್ತದೆ. ಕೋಇನ್ಸಿಡೆನ್ಸು ಇದು ಉದ್ದೇಶಪೂರ್ವಕ ಅನ್ನುವಂಥ ಹೆದರಿಕೆಯೂ ಆಗ್ತದೆ. ಚುನಾವಣೆ ಹತ್ತಿರ ಬಂದಾಗ ಹತ್ಯೆಗಳು ನಡೀತದೆ. ಬೈಂದೂರಿನವರೊಬ್ಬರು ಒಂದು ವೇಳೆ ಗಂಗೊಳ್ಳಿಯಲ್ಲಿ ಕೂಡ ಇದೇ ರೀತಿ ಪರೇಶ್ಮಸ್ ಆದ ಹಾಗೆ, ಸುರತ್ಕಲ್ಲಿ ಆದ ಹಾಗೆ ಗಂಗೊಳ್ಳಿಯಲ್ಲಿ ನಮ್ಮವ್ರದ್ದೊಬ್ಬರದ್ದು ಹತ್ಯೆನಾಗ್ತದೆ, ಸುಲಭದಲ್ಲಿ ಗೆಲ್ತಿದ್ದನ್ನು ಅಷ್ಟರ ಮಟ್ಟಿಗೆ ಬಂದರು, ಹೇಳಿದರು. ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ರಾಜ್ಯಾಧ್ಯಕ್ಷರೇ ಕಾರಣ. ಯಾರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥ ಗೊತ್ತಿಲ್ಲ. ನಾಳೆದು ಮುಸಲ್ಮಾನರ PFI ಅವರ ತಲೆ ಕಟ್ಟಿಬಿಟ್ಟು ಏನಾದರೂ ಮಾಡಿಸಿದರೆ ಯಾರಿಗೂ ಗೊತ್ತು. ಹೋರಾಟಗಾರರು ಇವತ್ತು ಮನೆಯಲ್ಲಿದ್ದಾರೆ. ರಸ್ತೆಯ ಹೋರಾಟಕ್ಕೆ ಇಳಿಬೇಕಿದ್ರೆ ಯೋಚನೆ ಮಾಡಿದ್ದಷ್ಟೇ ನಾನು ಈ ಕಾರ್ಯಕರ್ತರು ಹೇಳುವಂಥದ್ದು. ಹತ್ಯೆ ಆದರೆ ಮನೆಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿ ಬಂದು ಬೀಳಬಹುದು. ಮೊಕದ್ದಮೆ ಹಾಕ್ಕೊಂಡ್ರೆ ನಿಮ್ಮನ್ನು ಕೇಳುವವರು ಯಾರಿದ್ದಾರೆ ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಬಹಳ ದೊಡ್ಡ ಸಂಶಯ ಇದೆ, ಪ್ರಶ್ನೆ ಇದೆ. ಹಾಗೆ ಅದನ್ನು ಎಚ್ಚರಿಕೆ ಇಟ್ಟುಕೊಂಡು ಜಾಗ್ರತೆ ಇಟ್ಟುಕೊಂಡು ನೀವು ಮಾಡಿ ಅಂತ ಹೇಳಿಕೊಂಡು ಹೇಳುವಂಥದ್ದು ನಾನು. ಶೃಂಗೇರಿ ಇವತ್ತು ನಕ್ಸಲ್ ಮುಕ್ತ ಆಗಿದ್ದರೆ ಅದಕ್ಕೆ ಕಾರಣ ಹಿಂದೂ ಜಾಗರಣ ವೇದಿಕೆ. ಹಾಗೆ ಸಂಘಟನೆಗೆ ಮಾಡಬೇಕು ಅಂತ ಹೇಳಿ ನಾನು ಹೇಳಿದರೆ ಸಂಘಟನೆ ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಿದೆ ನಮಗೆ. ಸಂಘದ ಯಾವುದು ಮೂಲ ಸೂತ್ರ ಇತ್ತು, ಸಂಪರ್ಕ, ಮನೆ ಮನೆ ಸಂಪರ್ಕ. ಸಂಘ ಇವತ್ತು ಬಿಟ್ಟಿದೆ ಅದನ್ನು. ಬರೀ ಮೇಲ್ವರ್ಗದವರ ಬುಬ್ಬೆಗೆ ಅವರ ಜೊತೆ ನೀವು ಹೋಗಿಬಿಟ್ಟು ಹಿಂದೆ ತುಳಿಯುವಂಥ ಕೆಲಸವನ್ನು ಮಾಡಿದರೆ ಇದರ ಉತ್ತರವನ್ನು ನೀವು ಪಡೀತೀರಿ ಅಂತ ಹೇಳಿಕೊಂಡು ಅವತ್ತು ನಾನು ಹೇಳಿದ್ದೆ. ಇವತ್ತು ಸಂಘಟನೆ ನಮಗೆ ಹೊಸ್ತ ಅಲ್ಲ, ಸಂಘಟನೆ ಮಾಡೋ ಕೆಲಸವೂ ಹೊಸ್ತ ಅಲ್ಲ, ಹೋರಾಟಗಳು ನಮಗೆ ಹೊಸ್ತ ಅಲ್ಲ. ಸತ್ಯ ನಂತರ ಇನ್ನೂ ಶಕ್ತಿ ಇದೆ. ಹಾಗಿದ್ರೆ ಸಂಘಟನೆಯ ಯುವಕರು ಬರೀ ಒಂದು ರಾಜಕೀಯ ಲಾಭಕ್ಕಾಗಿ ಮಾತ್ರ ಬಳಕೆ ಆಗ್ತಾ ಇದ್ದಾರೆ. ಹಾಗಿದ್ರೆ ಒಂದು ರೀತಿ ಅದೇ ರೀತಿ ಇದೆ ಇವತ್ತು, ಅದೇ ರೀತಿ ಇದೆ ಇವತ್ತು. ಹೇಳಲಿಕ್ಕೆ ಹಿಂದುತ್ವ ಅಂದ್ರೆ ಬಿಜೆಪಿ ಎಂದು ದೊಡ್ಡ ಹಿಂದುತ್ವ ಇಲ್ವಾ ಅಂತ ಹೇಳಿದ್ರಲ್ಲ ಮೊನ್ನೆೊಬ್ರು. ಹೇಳಲಿಕ್ಕೆ ಹಿಂದುತ್ವ ಅಷ್ಟೇ. ಹಿಂದುತ್ವ ಹೆಸರಿನಲ್ಲಿ ಏನೆಲ್ಲ ಮಾಡಲಿಲ್ಲ ಇವರು. ನಾ ಮೊನ್ನೆ ಅದನ್ನೇ ಅಲ್ಲಿ ಬೆಳ್ತಂಗಡಿಗೆ ನಾನು ಸಮಾಜದ ಆದ ಅನ್ಯಾಯಕ್ಕೋಸ್ಕರವಾಗಿ ನಾನಲ್ಲಿ ಹೋದಾಗ ಕೂಡ ಸಮಾಜಕ್ಕೆ ಆದ ಅನ್ಯಾಯ ಅಪಮಾನಗಳು ಆ ಕಾರಣಕ್ಕೋಸ್ಕರ ಸಮಾಜ ಒಂದಾಗಬೇಕು. ಸಮಾಜಕ್ಕೆ ಆ ರೀತಿ ಅಪಮಾನ ಮಾಡಿದ್ರು, ಸಮಾಜಕ್ಕೆ ಅಪಮಾನ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ ಹಾಗೆ. ಹಿಂದೂ ಸಮಾಜ ಒಳಗಡೆಯ ಯಾವುದೋ ಒಂದು ಸಮಾಜವನ್ನು ಅಪಮಾನ ಮಾಡಿದರೆ ಅದು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ ಹಾಗೆ, ಹಿಂದುತ್ವಕ್ಕೆ ಅಪಮಾನ ಮಾಡಿದ ಹಾಗೆ. ಆ ವ್ಯಕ್ತಿ ಅಂಥ ಅಪಮಾನ ಮಾಡಿದ್ದಕ್ಕೆ ನಾನು ಹೋಗಿ ಅದು ನನ್ನ ಸಮಾಜವನ್ನು ಹೋಗಿ ಇಷ್ಟು ಅನ್ಯಾಯ ಮಾಡಿದ್ದನ್ನು ನೀವು ಅವ್ರ ಜೊತೆ ನಿಂತ್ಕೊಳ್ತೀರಾ, ಯೋಚನೆ ಮಾಡಿ ಅಂತ ಹೇಳಿಕೊಂಡು ಸಮಾಜದ ಪರವಾಗಿ ಹೋದಾಗ ಕೂಡ ಕಾಂಗ್ರೆಸ್ ಅಂತ ಹೇಳಿ ಪಟ್ಟ ಕಟ್ಟಿ ನಾನು ಹೇಳಿದಲ್ಲ ನಾನು ಸ್ಪಷ್ಟವಾಗಿ. ಹಿಂದುತ್ವ ಏನಿಲ್ಲ ಅನ್ಯಾಯ ಆಗ್ತದೆ, ಹಿಂದುತ್ವ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲರದ್ದು ಕತೆ ಇದುವೆ. ಹೆಸರು ಹಿಂದುತ್ವ, ನಮಗೆ ಹಿಂದೂಗಳ ಓಟು ಮಾತ್ರ ಸಾಕು ಅಂತ ಹೇಳುವಂಥದ್ದು ಭಾಷಣದಲ್ಲಿ. ಒಳಗಡೆ ಹೋಗಿಕೊಂಡು ಅವರ ಜೊತೆ ಅಡ್ಜಸ್ಟ್ಮೆಂಟ್. ಈ ಕಾಂಟ್ರಾಕ್ಟರ್ಗಳು ಇವತ್ತು ಯಾರಿದ್ದಾರೆ? BJP ಸರ್ಕಾರದ ಕಾಂಟ್ರಾಕ್ಟರ್ಗಳು ಯಾರಿದ್ದಾರೆ? ಹೈಯೆಸ್ಟ್ ಟೆಂಡರ್ ಮಾಡಿದವರು ಯಾರು? ಹೈಯೆಸ್ಟ್ ಕೆಲಸ ಮಾಡಿದವರು ಯಾರು? ಹಿಂದೂಗಳು ಮಾಡಿದ್ರ ಅಥವಾ ಅದೇ ಮುಸಲ್ಮಾನ ಕ್ರಿಶ್ಚಿಯನ್ರು ಮಾಡಿದ್ರ? ಹಿಂದುತ್ವ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಮೋರ್ಚಾ ಯಾಕೆ ಪಕ್ಷದ ಒಳಗಡೆ? ಅಲ್ಪಸಂಖ್ಯಾತ ಮೋರ್ಚಾ ಯಾಕೆ? ಅವತ್ತು ಇವರೇ ಸರ್ಕಾರ ಇವರದೇ ಇದ್ದುಕೊಂಡು ಇವರು ಹಲಾಲ್ ಕಟ್ಟೆ ಜಡ್ಕಾ ಕಟ್ಟೆ ಮುಸಲ್ಮಾನ್ ಜೊತೆ ವ್ಯಾಪಾರ ಮಾಡಬಾರ್ದು, ಜಾತ್ರೆ ಹಾಕ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು BJP ಅವರು ಹೋದಾಗ ಸಂಘಟನೆಯವರು ಹೋಗ್ಲಿ, ಸಂಘಟನೆಗೆ ಅದು ಅಧಿಕಾರ ಇದೆ. ಅದ್ರ ಅಧಿಕಾರ ಇದ್ದಾಗ ಅವರು ಪಕ್ಷದ ಪರವಾಗಿ ಕೆಲಸಕ್ಕೆ ಇಳಿಬಾರ್ದು ಸಂಘಟನೆಯವರು. BJP ಅವರು ಹೋದ್ರೆ ನಾಳೆ BJP ಅಲ್ಪಸಂಖ್ಯಾತ ಮೋರ್ಚಾವನ್ನು ಬಂದಲ್ಲಿ ಅಂಗಡಿ ಹಾಕಿದ್ರೆ ಅವನಿಗೆ ಅದೇ ಮಾತನ್ನು ಹೇಳ್ತಾರೆ ಇವರು, ಅದೇ ಮಾತನ್ನು ಹೇಳ್ತಾರ? ಅಲ್ಪಸಂಖ್ಯಾತ ಮೋರ್ಚಾ ಹೇಗೆ ಇಟ್ಕೊಂಡ್ರಿ? ಯಾವ ಇದರಲ್ಲಿ ಇಟ್ಕೊಂಡ್ರಿ? ಒಂದೇ ಹೇಳಬಾರ್ದು. ಇಟ್ಕೊಂಡಿದ್ರೆ ನಾನು ತಪ್ಪು ಅಂತ ಹೇಳೋದಿಲ್ಲ. ಶಾಸಕ ಆದವನು, ಸಂಸದನಾದವನು, ಮಂತ್ರಿ ಆದವನು ಅವನ್ಸರಿ ಶಾಸಕ ಆದ ಮೇಲೆ ಬರೀ ಹಿಂದೂಗಳಿಗೆ ಶಾಸಕ ಆಗೋದಿಲ್ಲ. ಮುಸಲ್ಮಾನರು, ಕ್ರಿಶ್ಚಿಯನ್ರು ಯಾರು ಎಲ್ಲರಿಗೂ ಅವನು ಶಾಸಕನೇ. ಅವನು ಕೆಲಸ ಮಾಡಲೇಬೇಕು, ಎಲ್ಲ ಏರಿಯಾ ಕೆಲಸ ಮಾಡಲೇಬೇಕು, ಎಲ್ಲರಿಗೂ ಅನುದಾನ ಕೊಡುವಂತ ಕೊಡಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಬೂಟಾಟಿಕೆ ಮಾತು ಬಿಡಿ. ವೇದಿಕೆಯಲ್ಲೊಂದು ಮಾತನಾಡೋದು, ಒಳಗಡೆ ಹೋಗಿ ಮಾಡೋದು. ಹಿಂದೂಗಳ ಜಾಗಕ್ಕೆ ಇರುವಂಥ ರಸ್ತೆಗಿದ್ದ ಹಣವನ್ನು ತೆಗೆಯೋದು, ಚರ್ಚಿನ ಮುಂದೆ ಚರ್ಚ್ಗೆ ರಸ್ತೆ, ಇವರಿಗೆ ರಸ್ತೆಗೆ ಅವಕಾಶ ಮಾಡಿಕೊಡೋದು, ಮಸೀದಿಗೆ ಮಾಡಿಕೊಡೋದು, ಇದನ್ನು ಬಿಟ್ಟು ಬೇಡಿ. ಅನಿವಾರ್ಯ ಇದ್ದಾಗ ಅಲ್ಲಿ ಕೊಡುವಂಥದ್ದು ಕೊಡಬೇಕಿಲ್ಲ ಅಂತ ಹೇಳೋದಿಲ್ಲ. ಈ ಕೆಲಸ ಮಾಡಬೇಡಿ. ಸರ್ಕಾರಿ ಜಾಗ ಕೊಂಡೋಗಿ ಅವರಿಗೆ ಪರಭಾರೆ ಮಾಡೋದು,
ಗೋಮಾಳ ಜಾಗ ಕೊಂಡೋಗಿ ಅವರಿಗೆ ಪರಭಾರೆ ಮಾಡೋದು, ಈ ಅನ್ಯಾಯ ಹಿಂದೂ ಸಮಾಜಕ್ಕೆ ಮಾಡಬೇಡಿ. ಹಿಂದುತ್ವ ಹೆಸರು ಅದನ್ನು ಮಾಡಿದ್ರಲ್ಲ, ಓಕೆ. ಯಾವ ನೈತಿಕತೆ ಇದೆ ಹಿಂದುತ್ವ ಹೆಸರಲ್ಲಿ ಒಟ್ಟು ಕೇಳಲಿಕ್ಕೆ? ಯಾವ ನೈತಿಕತೆ ಇದೆ? ಎಲ್ಲರಿಗೂ ಕತೆ ಇದುವೆ. ಹಾಗಾಗಿ ಇದನ್ನು ಬಿಡಿ ಅಂತ ಹೇಳಿಕೊಂಡು ನಾನು ಹೇಳಿರುವಂಥದ್ದು ಇವರದು ದೇವಿಚಲಲ್ಲಿ ಅಲ್ಲಿ ಚರ್ಚೆಗೆ ಬಂದಿರುವಂಥದ್ದು. ಅಂಥದ್ದು ಹಿಂದುತ್ವ ಮಾಡುವಾಗ ನಾವು ಮತ್ತೆ ಹಿಂದುತ್ವ ಹೋರಾಟ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಂಡು, ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ. ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಹಿಂದುತ್ವ ಹೋರಾಟ ಕಾರ್ಯಕರ್ತರು ನಾವು ಹಿಂದುತ್ವ ಅಂತೇಳಿ ನಂಬಿಕೊಂಡು ಕಾರ್ಯಕರ್ತರಲ್ಲಿ ಹೋಗ್ತಾರೆ. ಆದರೆ ಹಿಂದುತ್ವ ಹೆಸರಲ್ಲಿ ಹೇಳಿಕೊಂಡು ಇವರು ಮಾಡುವಂಥ ಬೇರೆ ಕೆಲಸ, ಇವರು ಮಾಡುವಂಥ ಬೇರೆ ಕೆಲಸ. ಓಕೆ. ಅಲ್ಲಿ ಮತ್ತೆ ಬರೋದು ಜಾತಿಯ ಆಧಾರದ ಮೇಲೆಯೇ ಮತ್ತೆ ಅಲ್ಲಿ ಪರಿಗಣನೆ ಬರುವಂಥದ್ದು. ಓಕೆ. ಹಿಂದುತ್ವ ಹೋರಾಟಗಾರರಿಗೂ ಬೆಲೆ ಇಲ್ಲ, ಹಿಂದುಳಿದ ವರ್ಗದವರಿಗೂ ಬೆಲೆ ಇಲ್ಲ ಇಲ್ಲಿ ಅನ್ನುವಂಥದ್ದು ಆಗಿಬಿಟ್ಟಿದೆ. ಬೆಲೆ ಇಲ್ಲ ಅಂತ ತಮ್ಮ ನಾವೊಂದು ಮಾತನ್ನ ಹೇಳ್ತೀರಿ. ಆದರೆ ಬಹುಶಃ ಇಲ್ಲಿ ಚುನಾವಣೆಯನ್ನು ಎದುರಿಸುವಂಥದ್ದೇ ಹಿಂದುತ್ವದ ಆಧಾರದ ಮೇಲೆ, ಜೊತೆಗೆ ಒಂದಷ್ಟು ಇಲ್ಲಿ ಕೋಮು ಗಲಭೆಗಳು, ಜೊತೆಗೆ ಒಂದಷ್ಟು ಕೊಲೆಗಳು ಎಲ್ಲವೂ ಕೂಡ ಆಗಿದೆ. ಏನು ಹೇಳ್ತೀರಿ ಅದರ ಬಗ್ಗೆ? ಒಂದೊಂದ್ಸರಿ ಗಂಭೀರವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಹೆದರಿಕೆಯೂ ಆಗ್ತದೆ. ಓಕೆ. ಯಾಕೆ ಹೆದರಿಕೆ? ಬೇರೆಯವರು ಹೇಳೋ ಮಾತುಗಳು ಸತ್ಯ ಆಗಿದೆಯೋ ಏನೋ ಅನ್ನೋದು ಹೆದರಿಕೆಯೂ ಆಗ್ತದೆ. ರಾಜಕೀಯ ಅಧಿಕಾರಕ್ಕೋಸ್ಕರವೇ, ರಾಜಕೀಯಕ್ಕೋಸ್ಕರವೇ ಇದೆಲ್ಲವೂ ಆಗ್ತಾ ಇದೆಯೋ ಅನ್ನೋಂಥದ್ದು ಹೆದರಿಕೆಯೂ ಆಗ್ತದೆ. ರಾಜಕೀಯ ಇವರ ಅಧಿಕಾರದಕ್ಕೋಸ್ಕರ ದುರುದ್ದೇಶ ಇದೆಲ್ಲವೂ ಆಗ್ತಾ ಇದೆಯೋ ಅನ್ನೋಂಥದ್ದು ಹೆದರಿಕೆಯೂ ಬೇಸರವೂ ಆಗ್ತದೆ. ಅಕಸ್ಮಾತ್ ಸತ್ಯ ಆಗಿದ್ರೆ ಅಂತ ಹೇಳಿಕೊಂಡು ಕೋಇನ್ಸಿಡೆನ್ಸ್ ನೋಡಿದಾಗ ಒಂದ್ಸರಿ ಅದು ಆಗಿರ್ಬೋದು ಏನೋ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ನಮ್ಮ ಸಮಾಜಕ್ಕೆ ನಿಗಮದ ಘೋಷಣೆ ಆಗ್ತದೆ, ರಚನೆ ಆಗ್ತದೆ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿದ್ದಾಗಿ ಸಮಾಜದ ಹೋರಾಟ ದೊಡ್ಡ ಹಂತಕ್ಕೆ ಹೋಗ್ತದೆ ಅಂಥೇಳಿ ಆದಾಗ ನಮ್ಮ ಸಮಾಜದ ವ್ಯಕ್ತಿಯೇ ಪುತ್ತೂರಲ್ಲಿ ಬಲಿಯಾಗ್ತಾನೆ. ಕೋಇನ್ಸಿಡೆನ್ಸ್ ಇದು ವ್ಯವಸ್ಥಿತವನ್ನುವಂಥ ಒಂದೊಂದ್ಸರಿ ಪ್ರಶ್ನೆಯು ಮನಸ್ಸಲ್ಲಿ ಉದ್ಭವ ಆಗ್ತದೆ. ಕಾಂಗ್ರೆಸ್ನವ್ರದ್ದು ಸ್ವಾತಂತ್ರ್ಯ ನಡಿಗೆ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅಂಥೇಳಿ ಆದಾಗ ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಇದ್ದು ಗಲಭೆ ಹೇಳ್ತದೆ. ಕೋಇನ್ಸಿಡೆನ್ಸು ಇದು ಉದ್ದೇಶಪೂರ್ವಕ ಅನ್ನುವಂಥ ಹೆದರಿಕೆಯೂ ಆಗ್ತದೆ. ಓಕೆ. ಇಂಥ ಅನೇಕ ಘಟನೆಗಳಿದೆ. ಚುನಾವಣೆ ಹತ್ತಿರ ಬಂದಾಗ ಹತ್ಯೆಗಳು ನಡೀತದೆ. ಇವತ್ತು ಪರೇಶ್ ಮೇಸ್ತನ ಹತ್ಯೆ ಅದು ಹತ್ಯೆ ಅಲ್ಲ ಅಂತ ಹೇಳಿಕೊಂಡು CBI ವರದಿಯನ್ನು ಕೊಡ್ತದೆ. ಅದನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಅದರ ಬಗ್ಗೆ ಅಪೀಲ್ ಮಾಡಲಿಕ್ಕೆ ಯಾವ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಅವತ್ತು ಸರ್ಕಾರ ಇದ್ದಾಗಲೇ ಗೊತ್ತಾಗಲಿಲ್ಲ. ಸರ್ಕಾರದ ಮೇಲೆ ಮೇಲ್ಮನೆಗೆ ಹೋಗಬೇಕಿತ್ತು. ಅವತ್ತು ಸರ್ಕಾರ ಇದ್ದಾಗಲೇ ಹೋಗಿದ್ರೆ ಇವತ್ತು ಉಳಿತದೆ. ಇಲ್ಲ ಅಂಥೇಳಿ ಇವತ್ತು ಸರ್ಕಾರ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವ್ರ ಮೇಲ್ಮನೆಗೆ ಹೋಗುವಂಥದ್ದು ಬಹಳ ಸಂಶಯವಿದೆ, ಹೋಗೋದು ಕಷ್ಟದವರು. ಈ ಸ್ಥಿತಿ ಆದಾಗ ಚುನಾವಣೆ ಸಂದರ್ಭದಲ್ಲಿ ಪರೇಶ್ ಮೇಸ್ತಂದಿರ್ಬೋದು, ದೀಪಕ್ ರಾವ್ ಇರ್ಬೋದು, ಶರತ್ ಮಡಿವಾಳಂದಿರ್ಬೋದು ಹತ್ಯೆಗಳಾಯಿತು. ಇದೆಲ್ಲ ನೋಡಿದಾಗ ಒಂದೊಂದು ಸರಿ ಹೆದರಿಕೆಯೂ ಬರ್ತದೆ, ಸಂಶಯಗಳು ಬರ್ತದೆ, ಏನಿದು ಅಂತ ಹೇಳಿಕೊಂಡು. ಅದು ಕೋಇನ್ಸಿಡೆನ್ಸ್ ಆಗಿದ್ದರೆ ಬಚಾವ್, ಅಕಸ್ಮಾತ್ ಅಲ್ಲ ಅಂಥೇಳಿ ಆದರೆ ಇದನ್ನು ಬಹಳ ಗಂಭೀರದ ಪ್ರಶ್ನೆ ಇದು, ಬಹಳ ಗಂಭೀರವಾದ ಪ್ರಶ್ನೆ ಇದು. ಅದಕ್ಕೋಸ್ಕರ ಹೇಳಿರುವಂಥದ್ದು ಒಂದ್ಸರಿ ಹೆದರಿಕೆಯೂ ಆಗ್ತದೆ ಅಂತ ಹೇಳಿಕೊಂಡು ಅದನ್ನೇ ಹಿಡ್ಕೊಂಡು ಚುನಾವಣೆಗಳು ನಡೆದಿರುವಂಥದ್ದು. ಅವತ್ತು ಕಳೆದ MLA ಚುನಾವಣೆ, ಮೊನ್ನೆದ್ದಲ್ಲದ ಹಿಂದಿನ ಚುನಾವಣೆ, ಅದೇ ಪರೇಶ್ ಮೇಸ್ತನ ಮನೆಯವರು, ದೀಪಕ್ ರಾವ್ನ ಮನೆಯವರು, ಶರತ್ ಮಡಿವಾಳ ಮನೆಯವರನ್ನು ವೇದಿಕೆಯಲ್ಲಿ ಕರ್ಕೊಂಡು ಬಂದು ನಮ್ಮ ಮಕ್ಕಳಿಗೆ ಹೀಗಾಯಿತು, ನಿಮ್ಮ ಮಕ್ಕಳಿಗೆ ಆಗದ ಹಾಗೆ ನೋಡಿಕೊಳ್ಳಿ, ದಯವಿಟ್ಟು ನೀವು ಅವ್ರನ್ನ ಇದು ಮಾಡಬೇಡಿ ಅಂತ ಹೇಳಿಕೊಂಡು ಅವ್ರನ್ನ ಚುನಾವಣೆ ಕೆಲಸ ಕೂಡ ಬೆಳೆಸ್ಕೊಂಡ್ರು. ಹಿಂದೆ ಅದು ಆಗಿರಲಿಲ್ಲ. ಇಷ್ಟು ಹಿಂದೂಗಳ ಹತ್ಯೆ ಆಗಿದ್ರು ಕೂಡ ಯಾರ ಮನೆಯವರನ್ನು ಕೂಡ ವೇದಿಕೆಯ ಮೇಲೆ ಕರ್ಕೊಂಡು ಬಂದು ಚುನಾವಣೆಯಲ್ಲಿ ಅವರನ್ನು ಉಪಯೋಗ ಮಾಡಿಕೊಂಡು ಓಟು ಕೇಳುವಂಥದ್ದು ನಡೆದಿರಲಿಲ್ಲ. ನನ್ನ ಪ್ರಕಾರ ಅದು ನಡೆಯಲೂಬಾರ್ದು, ಅದು ನಡೆಯಲೂಬಾರ್ದು. ಆ ಮನೆಯವರನ್ನು ಒಂದು ರೀತಿ ನಾವು ದುರುಪಯೋಗ ಮಾಡಿಕೊಂಡ ಹಾಗೆ, ಅವರ ಬಲಿದಾನವನ್ನು ನಾವು ದುರುಪಯೋಗ ಮಾಡಿಕೊಂಡ ಹಾಗೆ ಕಳೆದ ಹಿಂದೆ ಅದೇ ನಡೆದಿತ್ತು. ಅದು ಒಂದು ಮಾತು ಬಂದಿತ್ತು ಅವತ್ತು. ಬೈಂದೂರಿನವರೊಬ್ಬರು ಒಂದು ವೇಳೆ ಗಂಗೊಳ್ಳಿಯಲ್ಲಿ ಕೂಡ ಇದೇ ರೀತಿ ಪರೇಶ್ ಮೇಸ್ತ ಆದ ಹಾಗೆ, ಸುರತ್ಕಲ್ಲಿ ಆದ ಹಾಗೆ ಗಂಗೊಳ್ಳಿಯಲ್ಲಿ ನಮ್ಮರದೊಬ್ಬರದ್ದು ಹತ್ಯೆನಾಗ್ತಾ ಸುಲಭದಲ್ಲಿ ಗೆಲ್ತಿದ್ದ ಅನ್ನೋಷ್ಟರ ಮಟ್ಟಿಗೆ ಬಂದರು, ಹೇಳಿದರು. ಹಾಗಾದರೆ ಮನಸ್ಥಿತಿ ಏನಿದೆ ಇವತ್ತು? ಮನಸ್ಥಿತಿ ಎಲ್ಲಿಯ ತನಕ ತಲುಪಿದೆ? ಯಾವುದನ್ನು ನಾವೊಂದು ಬಹಳ ಶ್ರೇಷ್ಠವಾದಂಥ ಒಂದು ಹೋರಾಟ, ಹಿಂದುತ್ವದ ಹೋರಾಟ ಅಂಥೇಳಿ ಬಹಳ ಪಾವಿತ್ರ್ಯತೆ ಇರುವಂಥ ಒಂದು ಹೋರಾಟ, ಪವಿತ್ರವಾದ ಹೋರಾಟ ಅಂತ ತಿಳ್ಕೊಂಡು ಅದನ್ನು ಜೀವನ ವೃತ್ತ ಅಂಥೇಳಿ ನಾವು ಸ್ವೀಕಾರ ಮಾಡಿಕೊಂಡು ಬದುಕಿದ್ವು.
ಅದನ್ನು ಈ ರೀತಿ ಚುನಾವಣೆ ಇದಕ್ಕೆ ಯೋಚನೆ ಮಾಡಿದರೆ, ನಮ್ಮಲ್ಲಿ ಆ ರೀತಿ ಆಗ್ತಾ ಇದ್ದರೆ ನಾನು ಸುಲಭದಲ್ಲಿ ಗೆಲ್ತಾ ಇದ್ದೆ, ನನಗೆ ಕಷ್ಟವೇ ಇರಲಿಲ್ಲ ಅಂತ ಹೇಳಿಕೊಂಡು ಯೋಚನೆ ಮಾಡಿದ ಮನಸ್ಥಿತಿ ಬಂದರೆ ಮಾಡಿಸ್ಬೇಕು ಅಂತ ಹೇಳಿಲ್ಲ. ಆ ಮನಸ್ಥಿತಿ ಇದ್ರೂ ಕೂಡ ನಾಳೆ ಎಷ್ಟು ಅಪಾಯಕಾರಿ ಮನಸ್ಥಿತಿ ಅದು, ಎಷ್ಟು ಅಪಾಯಕಾರಿ ಮನಸ್ಥಿತಿ. ಇದೆಲ್ಲ ಯೋಚನೆ ಮಾಡಿದಾಗ ಒಂದೊಂದು ಸರಿ ನೋವು ಆಗುತ್ತೆ, ಹೆದರಿಕೆಯೂ ಆಗ್ತದೆ. ಅಕಸ್ಮಾತ್ ಇದನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಯಾರಾದರೂ ಮಾಡಿಕೊಂಡು ಹೋದರೆ ನಾಳೆ ಏನು ಸಮಸ್ಯೆ ಆಗ್ಬೋದು. ಹಾಗಾಗಿ ಅವತ್ತು ನಾನು ಹೇಳಿದೆ, ನಾನು ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ರಾಜ್ಯಾಧ್ಯಕ್ಷರೇ ಕಾರಣ. ಯಾರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥ ಗೊತ್ತಿಲ್ಲ. ನಾಳೆದು ಮುಸಲ್ಮಾನರ PFI ಅವರ ತಲೆ ಕಟ್ಟಿಬಿಟ್ಟು ಏನಾದರೂ ಮಾಡಿಸಿದರೆ ಯಾರಿಗೆ ಗೊತ್ತು. ಆ ಮನಸ್ಥಿತಿ ಇದ್ದ ಪಕ್ಷದ ರಾಜ್ಯಾಧ್ಯಕ್ಷ ಮನಸ್ಸಿದ್ದವರ ಅಂಥ ಇದರದ್ದು ಅಧ್ಯಕ್ಷನಾಗಿರುವಾಗ ಅವರ ಮನಸ್ಸಲ್ಲಿ ಅದು ಅಕಸ್ಮಾತ್ ಆ ಯೋಚನೆ ಇದ್ದರೆ, ಯೋಚನೆ ಇದ್ದರೆ ಯಾರದ್ದು ಮನಸ್ಸಿನ ಒಳಗೆ ಹೊಕ್ಕಿಕೊಂಡು ಯಾರೂ ಏನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮಾತನ್ನು ಹೇಳಬೇಕಾಯ್ತು ನಾವು ಅನಿವಾರ್ಯವಾಗಿ. ಓಕೆ, ಸಂಘಟನೆಗೆ ಸೇರುವಂಥ ಯುವಕರಿದ್ದಾರೆ ಅಥವಾ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕರಿದ್ದಾರೆ. ಒಂದು ಮಾತನ್ನು ಹೇಳಿದ್ರಿ, ಅವತ್ತು ಅನಂತ್ ಅವರ ಹತ್ಯೆ ಆಗಿರ್ಬೋದು ಅಥವಾ ಹಿಂದಿನ ಕೆಲವೊಂದು ಹತ್ಯೆಗಳನ್ನು ಉಲ್ಲೇಖ ಮಾಡಿ ಮನೆಯವರ ಪರಿಸ್ಥಿತಿ ಹೇಗಿತ್ತು, ಮನೆಯ ಪರಿಸ್ಥಿತಿ ಹೇಗಿತ್ತು, ಮದುವೆ ಮಾಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರಿ, ಎಷ್ಟು ಬ್ಯಾಂಕ್ ಸಾಲ ತೀರಿಸಲಿಕ್ಕೆ ಎಷ್ಟು ಒದ್ದಾಡಿದ್ರಿ ಅನ್ನುವಂಥದ್ದು. ಸೊ ಈಗಿನ ಒಂದು ಪೀಳಿಗೆಗೆ ಹೇಳುವಂಥದ್ದಿದ್ರೆ, ಸಂಘಟನೆಗೆ ಬರೋದಕ್ಕೆ ಬಯಸುವಂಥವ್ರು, ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂಥವ್ರು ಏನು ಹೇಳ್ತೀರಿ? ಇದೊಂದು ಅವರಿಗೆ ಬಿಟ್ಟಿರುವಂಥ ವಿಚಾರ, ಅದು ವೈಯಕ್ತಿಕ. ಅದು ಓಕೆ. ಆದರೆ ಒಂದು ನಾನು ಹೇಳುವಂಥದ್ದು, ಹಿಂದಿನ ಘಟನೆಗಳನ್ನು ನೋಡಿಕೊಳ್ಳಿ. ಮತ್ತು ಇವತ್ತಂತೂ ಸಂಘಟನೆ ಹೋರಾಟ ರಸ್ತೆಯಲ್ಲಿಲ್ಲ. ಹಾಗಾಗಿ ಆ ಸಮಸ್ಯೆ ಬರುವವರಿಗಿಲ್ಲ. ಹಿಂದೆ ಇದ್ದವರಿಗೆ ಆ ಸಮಸ್ಯೆ, ಹಿಂದೆ ಇದ್ದವರಿಗಿದ್ದ ಸಮಸ್ಯೆ ಇವತ್ತಿನವರಿಗಿಲ್ಲ. ಓಕೆ. ರಸ್ತೆಯಲ್ಲಿ ಯಾವುದೇ ಹೋರಾಟಗಳು ಸಂಘರ್ಷಗಳು ನಡೆಯುವುದಿಲ್ಲ. ನಡೆದರೂ ಕೂಡ ಇನ್ನು ಮುಂದೆ ಪ್ರತಿಭಟನೆ ಧರಣಿಗಳು ಮಾತ್ರ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಮತ್ತೆ ಎಲ್ಲ ಹೋರಾಟ ಸೋಷಿಯಲ್ ಮೀಡಿಯಾ ಹೋರಾಟ ಅದಕ್ಕೆ ಸೀಮಿತ ಆಗಿ ಬಿಟ್ಟಿದೆ. ಹಾಗಾಗಿ ಹೋರಾಟಗಾರರು ಇವತ್ತು ಮನೆಯಲ್ಲಿದ್ದಾರೆ. ಹೋರಾಟಗಾರರು ಮನೆಯಲ್ಲಿದ್ದಾರೆ. ಯಾರ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ರಸ್ತೆಯಲ್ಲೂ ಇಲ್ಲ, ಎಲ್ಲರೂ ಮನೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಬರುವಂಥ ಕಾರ್ಯಕರ್ತರಿಗೆ ಸಮಸ್ಯೆ ಇಲ್ಲ. ಇವತ್ತಿನ ಕಾರ್ಯಕರ್ತರ ಸ್ಥಿತಿಗತಿ, ಮಾನಸಿಕತೆ ಏನು ಅಂತ ಕೇಳಿದರೆ, ಅವತ್ತು CAA NRC ಸಂಬಂಧಪಟ್ಟ ಹಾಗೆ ಮಂಗಳೂರಲ್ಲಿ ಗೋಲಿಬಾರ್ ಆಯಿತು, ದೊಡ್ಡ ಗಲಭೆ ಆಯಿತು, ಒಬ್ಬ ಹತ್ಯೆ ಆಯಿತು. ಆಯೋಗ ನ್ಯಾಯಾಂಗ ತನಿಖೆ ನಡೀತದಕ್ಕೆ. ಅವತ್ತಲ್ಲಿ ಮಂಗಳೂರಲ್ಲಿ ಇದ್ದವರು ಯಾರಾದರೂ ಸಾಕ್ಷಿ ಹಾಕ್ತೀರಾ ಅಂತ ಕೇಳಿದ್ರೆ, ಇದೇ ದೊಡ್ಡ ದೊಡ್ಡ ಹಿಂದುತ್ವದ ಮಾತನಾಡುವವರು, ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವವರು ಒಬ್ಬರು ಮುಂದೆ ಬರಲಿಲ್ಲ. ಅದಕ್ಕೆ ಒಬ್ಬರು ಬರಲಿಲ್ಲ ಮುಂದೆ. ಇವ್ರದ್ದಿಷ್ಟೇ ಹೋರಾಟ. ಕೇಸ್ ಜಾಮೀನು ಕೊಡ್ಲಿಕ್ಕೆ ಇವ್ರು ಬರ್ಲಿಕ್ಕೆ ಹೆದರಿಕೆ ಆಗ್ತದೆ, ಸಾಕ್ಷಿ ಹಾಕ್ಲಿಕ್ಕೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ ಇವರಿಗೆ. ಹಾಕಿದವರು ಬಂದು ಕೋರ್ಟಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಲಿಕ್ಕೆ ಇವರಿಗೆ ಹೆದರಿಕೆ ಆಗ್ತದೆ. ಇವರನ್ನು ಕಟ್ಟಿಕೊಂಡು ಯಾವ ಹೋರಾಟ ಮಾಡಬಹುದು? ಹಾಗಾಗಿ ಇವತ್ತು ಬಂದ ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ. ಹೇಗೂ ರಸ್ತೆಯಲ್ಲಿ ಹೋರಾಟ ಆಗೋದಿಲ್ಲ. ರಸ್ತೆಯ ಹೋರಾಟಕ್ಕೆ ಇಳಿಬೇಕಿದ್ರೆ ಯೋಚನೆ ಮಾಡಿದ್ದಷ್ಟೇ ನಾನು ಈ ಕಾರ್ಯಕರ್ತರು ಹೇಳುವಂಥದ್ದು. ನಿಮ್ಮ ತಲೆಗೆ ನಿಮ್ಮ ಕೈ ಅನ್ನೋ ಸ್ಥಿತಿ ಇದೆ. ರಸ್ತೆ ಬಂದು ಹೋರಾಟ ಮಾಡಬೇಕಿದ್ರೆ ಯೋಚನೆ ಮಾಡಿ. ಹತ್ಯೆ ಆದರೆ ಮನೆಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೂಪಾಯಿ ಬಂದು ಬೀಳಬಹುದು. ಮೊಕದ್ದಮೆ ಹಾಕ್ಕೊಂಡ್ರೆ ನಿಮ್ಮನ್ನು ಕೇಳುವವರು ಯಾರಿದ್ದಾರೆ, ಎಷ್ಟಿದ್ದಾರೆ ಅನ್ನೋ ಬಗ್ಗೆ ತುಂಬ ಬಹಳ ದೊಡ್ಡ ಸಂಶಯ ಇದೆ, ಪ್ರಶ್ನೆ ಇದೆ. ಹಾಗೆ ಅದನ್ನು ಎಚ್ಚರಿಕೆ ಇಟ್ಟುಕೊಂಡು, ಜಾಗ್ರತೆ ಇಟ್ಟುಕೊಂಡು ನೀವು ಮಾಡಿ ಅಂತ ಹೇಳಿಕೊಂಡು ಹೇಳುವಂಥದ್ದು ನಾನು. ಓಕೆ. ಸತ್ಯಜಿತ್ ಅವರು ತಮ್ಮ ಇಷ್ಟು ವರ್ಷಗಳ 30-35 ವರ್ಷಗಳ ಹೋರಾಟದಲ್ಲಿ ತಮ್ಮ ಮೇಲೆ ಹಾಕಿಸಿಕೊಂಡಿರುವ ಪ್ರಕರಣಗಳು, ಸಂದರ್ಭ? ಅವತ್ತು 98ರ ಹೋರಾಟದಲ್ಲಿ ಅವತ್ತು 4 ತಿಂಗಳು ಜೈಲಲ್ಲೂ ಇದ್ದೆ ನಾನು. ಅವತ್ತೊಂದು 7-8 ಪ್ರಕರಣಗಳು. ಯಾಕಂತ ಹೇಳಿದರೆ ಆ್ಯಕ್ಚುಲಿ ನಾನು ದೊಡ್ಡ ಪ್ರಮಾಣದ ಗಲಭೆ ಸ್ಫೋಟ ಆಗೋದಕ್ಕಿಂತ ಮುಂಚೆಯೇ 29 ರಾತ್ರಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇಲ್ಲಿ ಚೊಕ್ಕಬೆಟ್ಟು ಅದರ ಮೇಲೂ ಬಾರ್ಡರ್ ಅಲ್ಲಿ ಗಲಭೆ ಆಗಿತ್ತು. ಅವತ್ತು ನಾನು ಕಾಸರಗೋಡು ಕಡೆಗಿದ್ದೆ. ಆದರೂ ರಾತ್ರಿ ಸಾಧಾರಣ ಒಂದು 12-1 ಗಂಟೆ ಅಷ್ಟೊತ್ತಿಗೆ ನಾನು ಸುರತ್ಕಲ್ ಬಂದು ತಲುಪಿದೆ. ನಾನು ಹೇಗೋ ಮಾಡಿಕೊಂಡು ಮರುದಿವಸ ಬೆಳಿಗ್ಗೆಯೇ ನಾವು ಸುರತ್ಕಲ್ ಜಂಕ್ಷನ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ. ನಾವು ಸುರತ್ಕಲ್ ಬಂದು ಕರೆ ಕೊಟ್ವಿ, ನಾವು ಆಗ್ತಾಯಿದೆ ಅಂತ ಹೇಳಿಕೊಂಡು. ದೊಡ್ಡ ಪ್ರಮಾಣ ಸೇರಿದ್ರು. SP ಕಮಲ್ ಪಂತ್ ಅವರು ಬಂದು ಅದಕ್ಕೆ ಮುಂಚೆ ಲಾಠಿಚಾರ್ಜ್ ಪ್ರಯತ್ನ ನಡೆಯಿತು, ಆದರೆ ಆಗಲಿಲ್ಲ, ಮಾಡಲಿಕ್ಕಾಗಲಿಲ್ಲ. ಸುತ್ತ ಟ್ಯಾಂಕರ್ ನಿಲ್ಲಿಸಿದ್ರು. ಟ್ಯಾಂಕರ್ನ ಸುತ್ತ ಕಡೆಯಿಂದ ಮತ್ತು ಹೊರಗಡೆಯಿಂದ ಪೊಲೀಸ್ ಎಲ್ಲ ಸೆಟ್ ಮಾಡಿಕೊಂಡು ಒಂದೇ ಸರಿ ಅವರಿಗೆ ಲಾಠಿ ಚಾರ್ಜ್ ಮಾಡಬೇಕಿದ್ರೆ ಎಲ್ಲರೂ ಓಡಿದ್ರು. ನಾನೊಬ್ಬ ನಿಂತ್ಕೊಂಡಿದ್ದೆ.
ಒಂದೆರಡು ಮೂರು ಏಟು ತಿಂದೆ, ಆಮೇಲೆ ಲಾಠಿ ಹಿಡಿದೆ ನಾನು. ಕೊನೆಗೆ ಅಧಿಕಾರಿಗಳು ನನ್ನ ಅರೆಸ್ಟ್ ಆಗಿ ನಾನು 2 ದಿವಸ ಪೊಲೀಸ್ ವ್ಯಾನಲ್ಲೇ ಇದ್ದೆ ನಾನು ಸುರತ್ಕಲ್ ಸ್ಟೇಷನ್ ಭಾಗದಲ್ಲಿ. ಆದರೆ ಆ 2 ದಿವಸ ನನ್ನ ಸ್ಟೇಷನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಿದ್ರೆ ಮರ್ಡರ್ ಕೇಸ್ ಬಿಟ್ಟು ಉಳಿದಂಥ ಒಂದು ಪ್ರಮುಖ ಮೊಕದ್ದಮೆ ಏನಿತ್ತು, ಒಂದು 7-8 ಮೊಕದ್ದಮೆ ನನ್ನ ಹೆಸರನ್ನು ಹಾಕಿದ್ರು ಅವತ್ತಿನ 7-8 ಮೊಕದ್ದಮೆಗಳು. ಆನಂತರ ಇರುವಂಥದ್ದು ನನ್ನ ಮೇಲೆ ಇದ್ದಂಥ ಮೊಕದ್ದಮೆಗಳು, ಕೊಡಗಿನಲ್ಲಿ ಒಂದು ಭಾಷಣದ ಪ್ರಕರಣ, ಉಳಾಯಿಬೆಟ್ಟನ ಅವತ್ತಿನ ಘಟನೆ, ಅದರಲ್ಲಿ 2 ಪ್ರಕರಣಗಳು, ರಸ್ತೆ ತಡೆ ಮತ್ತು ಪ್ರತಿಭಟನೆ ಇದರದ್ದು. ಶರತ್ ಮಡಿವಾಳನ ಮೊಕದ್ದಮೆ ಸಂಬಂಧಪಟ್ಟಾಗ ಅವತ್ತೊಂದು ಅಲ್ಲೊಂದು 2 ಪ್ರಕರಣಗಳು, ಒಂದು ಅವತ್ತು ಪ್ರತಿಭಟನೆದ ಪ್ರಕರಣ, ಮತ್ತೊಂದು ಶವಯಾತ್ರೆ ಸಂದರ್ಭ ಆದಂಥ ಆ ಒಂದು ಪ್ರಕರಣ, ಅದರಲ್ಲಿ ಒಂದು ಪ್ರಕರಣ. ಆ ನಂತರ ಸುರತ್ಕಲ್ನಲ್ಲಿ ಒಂದು ಎತ್ತಿನ ಹೊಳೆ ಇದರಲ್ಲಿ ನಡೆದಂಥ ಒಂದು ಪ್ರತಿಭಟನೆ, ಅದು ಹಿಂದೆ ಒಂದಿತ್ತು, ಅದು ಮುಗಿದು ಹೋಗಿದೆ. ಇನ್ನೊಂದೀಗ ಮತ್ತೆ ಆ ನಂತರ ಆಗಿರುವಂಥ ಒಂದು ಎತ್ತಿನ ಹೊಳೆದೊಂದು ಪ್ರಕರಣ, ಆಮೇಲೆ ಸ್ಟೇಷನ್ ಮುತ್ತಿಗೊಂದು ಪ್ರಕರಣ. ಇದಿಷ್ಟು ಪ್ರಕರಣಗಳು ಇವತ್ತಿರುವಂಥದ್ದು. ಎಲ್ಲವನ್ನು ಒಬ್ಬರೇ ಫೇಸ್ ಮಾಡ್ತಾ ಇದ್ದೀರಿ. ಸಂಘಟನೆ ಕಡೆಯಿಂದ ಅವತ್ತು ಮಾಡಿದ ವಕೀಲರಿದ್ದಾರೆ, ಅವರ ಮುಖಾಂತರ ಹೋಗ್ತಾ ಇದೆ. ನಮ್ಮ ಕಡೆಯಿಂದ ಏನಾದರೂ ಕೊಡಬೇಕು. ಇವತ್ತಿಗೆ ಉಳಿದಿರುವಂಥದ್ದು ಉಳಾಯಿಬೆಟ್ಟುವಿನ ಪ್ರಕರಣಗಳು, ಒಂದು ವಾಪಸ್ ಸರ್ಕಾರ ಪಡೆದಿತ್ತು, ಇನ್ನೊಂದು ಮುಗಿಯಿತು ಮೊನ್ನೆ ದಿವಸಕ್ಕೆ, ಹಾಗೆ ಅದು ಮುಗಿದಿದೆ. ಸುರತ್ಕಲ್ನಲ್ಲಿ 3 ಪ್ರಕರಣ ಇತ್ತು, ಮತ್ತೊಂದು ಇನ್ನೊಂದು ರಿಕ್ಷಾದವರಿಗೋಸ್ಕರ ಮಾಡಿದ ಹೋರಾಟ, ರೈಲ್ವೆ ಬ್ರಿಡ್ಜಲ್ಲಿ ಮಾಡಿದ ಹೋರಾಟ, ಅದೊಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಮತ್ತು ಸ್ಟೇಷನ್ ಮುತ್ತಿಗೆ ಪ್ರಕರಣ ಬಾಕಿ ಇದೆ. ಎತ್ತಿನ ಹೊಳೆಯ ಪ್ರಕರಣ ಮತ್ತೆ ವಾಪಸ್ ಪಡ್ಕೊಂಡಿದ್ದಾರೆ. ಕೊಡಗಿನ ಮೊಕದ್ದಮೆ ಏನಾಗಿದೆ ಅಂತ ಗೊತ್ತಿಲ್ಲ. 1-2 ಸರಿ ಹೋಗಿದ್ದೆ, ಮತ್ತೆ ಅದು ಅಲ್ಲಿಂದ ಸರಿ ಮಾಹಿತಿ ಬರಲಿಲ್ಲ. ಇಲ್ಲಿದ್ದು ಒಂದು ಮೊಕದ್ದಮೆ ಬಂಟ್ವಾಳದ್ದು, ಅದು ಸ್ಕ್ವಾಶ್ ಆಗಿದೆ ಹೈಕೋರ್ಟಲ್ಲಿ. ಇನ್ನೊಂದು ಮೊಕದ್ದಮೆ ಉಳಿದಿದೆ. ಸುರತ್ಕಲ್ 2, ಒಂದು ಬಂಟ್ವಾಳ, ಒಂದು ಕೊಡಗು, 4 ಮೊಕದ್ದಮೆಗಳು ಪ್ರಸ್ತುತ ಇವತ್ತು ಇದೆ. ಸತ್ಯಜಿತ್ ಸುರತ್ಕಲ್ ಅವರು ಮರೆಯಲಾಗದಂತಹ ಹೋರಾಟ ತಾವು ಭಾಗವಹಿಸಿದ್ದು, ಬಹುಶಃ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ತಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ. ಖಂಡಿತ ಅದನ್ನು ನೆನಪು ಮಾಡಿಕೊಳ್ಳೋದಿದ್ರೆ, ಆ ಹೋರಾಟ ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನು ಕೊಟ್ಟ ಹೋರಾಟ ಕೂಡ. ಹೋಗಬೇಕಿದ್ರೆ ವಾಪಸ್ ಬರ್ತೇವೆ ಇಲ್ಲ ಅನ್ನೋಂಥದ್ದು ನಮ್ಮ ಮನಸ್ಸಲ್ಲಿ ಸ್ಪಷ್ಟತೆ ಇರಲಿಲ್ಲ, ಗ್ಯಾರಂಟಿ ಇರಲಿಲ್ಲ. ಬಹುತೇಕ ಇದ್ದದ್ದು ಅಲ್ಲಿ ನಾವು ಬಲಿದಾನ ಆಗಬೇಕಾಗ್ಬೋದು ಅನ್ನೋಂಥದ್ದೇ ಮಾನಸಿಕತೆ ಇದ್ದದ್ದು. ಬಲಿದಾನಕ್ಕೆ ಮಾನಸಿಕವಾಗಿ ಸಿದ್ಧ ಮಾಡಿಕೊಂಡೇ ಹೋಗಿರುವಂಥದ್ದು. ಮನೆಗೊಂದು ಹೆಸರು ಬರ್ತದೆ, ಮನೆಯವರಿಗೊಂದು ಹೆಸರು ಬರ್ಬೋದು ತಪ್ಪಮ್ಮನಿಗೆ ಅಂತ ಹೇಳಿಕೊಂಡು 10ನೇ ತಾರೀಕು ರಾತ್ರಿ ಹೊರಟು 11 ಬೆಳಿಗ್ಗೆಯಲ್ಲಿ ತಲುಪಿದ್ವಿ ನಾವು. ಬೆಳಿಗ್ಗೆ ಒಂದು ಕಡೆ ಸೇರಿದ್ವಿ ನಾವು. ಬಸ್ಸಲ್ಲಿ ಹೋಗಿ ಇಳಿದ ನಂತರ ಸ್ವಲ್ಪ ಸೂಚನೆಗಳು ಸಿಗಬೇಕಿದ್ರೆ ಪೊಲೀಸ್ ಬರ್ತಂತೆ, ಅಲ್ಲಿಂದ ನಾವು ಬೇರೆ ಬೇರೆ ಹೋಗಬೇಕಾಯಿತು. ಅಲ್ಲಿಂದ ಮತ್ತೊಂದು 2-3 ತಾಸು ಹುಬ್ಬಳ್ಳಿಯ ಯಾವುದೋ ಗಲ್ಲಿಗಳಲ್ಲಿ ಅಲ್ದಾಡಿಕೊಂಡು, ಯಾವುದು ಏನೊಂದು ಗೊತ್ತಿಲ್ಲ, ಮೊದಲ ಸರಿ ಹೋಗ್ತಾ ಇರುವಂಥದ್ದು. ಕೊನೆಗೊಂದು ಕಡೆ ಬಂದು ಇಷ್ಟೊತ್ತಿಗೆ ಒಂದು 11 ಗಂಟೆ ಇನ್ನೊಂದು ಕಡೆ ಬಂದು ಸೇರಬೇಕು ಅನ್ನೋಂಥದ್ದು ಸೂಚನೆ ಇತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಮೆಟಡೋರ್ ವ್ಯಾನ್ ಬಂತು, ಸಂಕೇಶ್ವರ್ ಅವರ ಕಂಪನಿ ಸಂಬಂಧಪಟ್ಟಂಥದ್ದು, ಜಗದೀಶ್ ಕಾರಂತ್ ಅವರು ಬಂದು ಒಂದು ಮನೆಯಲ್ಲಿ ನಮ್ಮನ್ನು ಬಿಟ್ಟರು. ಆನಂತರ ನಾವು ಒಂದು 5-6 ಜನ ಮನೆಯಲ್ಲಿ 11ರಿಂದ 13ನೇ ತಾರೀಕು ತನಕ ಆ ಮನೆಯಲ್ಲಿದ್ವಿ. 13ನೇ ತಾರೀಕು ನಮಗೆ ಪೇಟೆಗೆ ಬರಬೇಕು, ಯುರೇಕಾ ಟವರ್ಸ್ ಅನ್ನುವಂಥ ಕಟ್ಟಡ ಹತ್ತಿರ ಬರಬೇಕು ಅಂತ ಹೇಳಿಕೊಂಡು ಸೂಚನೆ ಬಂತು. ಬ್ಯಾಗೆಲ್ಲ ಬಿಟ್ಟು ಬರಬೇಕು, 2 ಶರ್ಟ್ 2 ಪ್ಯಾಂಟ್ ಹಾಕ್ಕೊಂಡು ಬರಬೇಕು, ಲಾಠಿ ಚಾರ್ಜ್ ಎದುರಿಸಲಿಕ್ಕೋಸ್ಕರ ಅಂತ ಹೇಳಿಕೊಂಡು. ಫೈರಿಂಗ್ ಆದರೂ ಆಗಬಹುದು ಅನ್ನುವಂಥ ಸೂಚನೆ ಇತ್ತು, ಯಾವುದಕ್ಕೆ ಸಿದ್ಧ ಆಗಿರಬೇಕು ಅಂತ ಹೇಳಿಕೊಂಡು ಹಾಗೆ ಬಂದ್ವಿ ನಾವು. ಬೇರೆ ಏನೂ ಇರಲಿಲ್ಲ ನಮ್ಮಲ್ಲಿ, ಯಾವುದೇ ನಾಳೆ ಐಡೆಂಟಿಫೈ ಮಾಡಲಿಕ್ಕೆ ಕೂಡ ಬೇರೆ ಏನು ನಮ್ಮಲ್ಲಿ ಯಾವುದನ್ನು ಇಟ್ಕೊಂಡಿರಲಿಲ್ಲ, ಎಲ್ಲವನ್ನು ಅಲ್ಲಿ ಮನೆಯಲ್ಲಿ ಬಿಟ್ಟು ಬಂದಿದ್ವಿ ನಾವು. 13ನೇ ತಾರೀಕು ಬೆಳಿಗ್ಗೆ ನಿಮಗೆ ಹುಬ್ಳಿ ಧಾರವಾಡ ಕಡೆ ಏನು ಅಂತ ಹೇಳಿದರೆ ಬೆಳಿಗ್ಗೆ ಒಂದು ಟೀ, ಸ್ವಲ್ಪ ನಾವೇನು ಮಿಕ್ಸ್ಚರ್ ಅಂತ ಹೇಳ್ತೀವಿ ಅಂತ, ಅದು ಮಾತ್ರ ಹೊರಗೆ ಸಿಕ್ಕಿದ್ರೆ. ಮತ್ತು 12 ಗಂಟೆ ನಂತರ ಅವ್ರದ್ದು ಏನಿದ್ರು ಕೂಡ ಅದನ್ನಷ್ಟೇ ತಿಂದುಕೊಂಡು ಬಂದಿರುವಂಥದ್ದು. 3 ಗಂಟೆಗೆ ಅಲ್ಲೊಂದು ಕಟ್ಟಡಕ್ಕೆ ಬರಬೇಕು ಅಂತ ಹೇಳಿದರು. ಹಣವು ಕಿಸಲ್ಲಿ ಇಟ್ಕೊಂಡು ಬಂದಿರೋ ಕಾರಣಕ್ಕೋಸ್ಕರ ಅದು ಇರಲಿಲ್ಲ. ಅಲ್ಲಿ ಬಂದ್ವಿ. ಊಟವೂ ಇರಲಿಲ್ಲ ಮಧ್ಯಾಹ್ನ ಕೂಡ. ಅಲ್ಲಿ ಒಂದು ಕೋಣೆಯ ಒಳಗಡೆ, ನಾವು ಆ ಕೋಣೆಯಲ್ಲಿ 24 ಜನ ಇದ್ವಿ. ಒಂದು ಸ್ವಲ್ಪ ಬ್ರೆಡ್, ಬಾಳೆಹಣ್ಣು, ಸಕ್ಕರೆ ಇತ್ತು, ಜಾಮ್ ಇತ್ತು. ಹೇಳಿದರು ಮೊದಲೇ ಅಷ್ಟೇ ಇರ್ತದೆ, ಲಿಮಿಟೆಡ್ ಆಗಿರಬೇಕು ಅದರಲ್ಲಿ ಅಂತ ಹೇಳಿಕೊಂಡು. ರಾತ್ರಿ ಆಗಬೇಕಿದ್ರೆ ಡಾಕ್ಟ್ರಲ್ಲಿ ಬಂದ್ರಲ್ಲಿ ಬಂದು ಬಿಟ್ಟು ಹೇಳಿದರು. ಹೊರಗಡೆಯಿಂದ 3 ಗಂಟೆಗೆ ಅಲ್ಲಿ ಕರ್ಫ್ಯೂ ಅನೌನ್ಸ್ ಆಗಿತ್ತು. ಅವರು ಯಾವುದಾರಿಂದ ಯಾವ ರೀತಿ ಬಂದರು ಅನ್ನೋಂಥ ಗೊತ್ತಿಲ್ಲ. ಆವಾಗ ಮತ್ತೆ ಹೇಳಿದರು, ಟಾಯ್ಲೆಟ್ ಇದೆ, ಉಪಯೋಗ ಮಾಡುವ ಹಾಗಿಲ್ಲ, ಹಾಗಾಗಿ ಹೆಚ್ಚು ನೀರು ಕುಡಿಬಾರ್ದು. ತಿಂಡಿ ಇಷ್ಟರಲ್ಲಿಯೇ ಒಂದು 2 ಬ್ರೆಡ್, ಅರ್ಧ ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ,
ಇಷ್ಟರಲ್ಲೇ ಇರಬೇಕು. ಯಾಕಂತ ಹೇಳಿದರೆ ಹೆಚ್ಚು ತಿಂದರೆ ಮತ್ತೆ ಟಾಯ್ಲೆಟ್ ಹೋಗಬೇಕು, ಅದಕ್ಕೆ ಅವಕಾಶ ಇಲ್ಲ, ಸ್ನಾನಕ್ಕೆ ಅವಕಾಶ ಇಲ್ಲ. ಒಳಗಡೆ ಕೂತ್ಕೊಂಡು ಮಾತು ಆಡಬಾರ್ದು. ಕೆಳಗಡೆ ಯಾವ ಇದು ಅರಸೇನಾ ಪಡೆಗಳಿತ್ತು ಅವರೆಲ್ಲರದ್ದು ಉಳಿಕೊಳ್ಳಿಕ್ಕೆ ವ್ಯವಸ್ಥೆ ಇದೇ ಕಟ್ಟಡದಲ್ಲಿ ಕೆಳಗಡೆ ಇದೆ. ಪೊಲೀಸರು ಇದ್ದಾರೆ. ಯಾವುದೇ ಕಾರಣಕ್ಕೆ ಮಾತಾಡಬಾರ್ದು. 15ನೇ ತಾರೀಕು ಬೆಳಿಗ್ಗೆ ಹೊರಗಡೆಯಿಂದ ಬೀಗ ತೆಗೆದಿರ್ತಾರೆ. ಅಷ್ಟೊತ್ತು ತನಕ ಹೊರಗಡೆ ಲಾಕ್ ಮಾಡಿರ್ತಾರೆ. ಬೆಳಿಗ್ಗೆ 5:30 ಅಷ್ಟೊತ್ತಿಗೆ ಲಾಕ್ ತೆಗಿತಾರೆ. 6 ಗಂಟೆಗೆ ಅವ್ರದ್ದು ಡ್ಯೂಟಿ ಬದಲಾವಣೆ ಆಗುವಂಥ ಸಮಯ ಅದು. ಅಷ್ಟು ಹೊತ್ತಿಗೆ ನಿಮಗೆ ಘೋಷಣೆ ಕೇಳುತ್ತದೆ. ಘೋಷಣೆ ಕೇಳಿದ ತಕ್ಷಣ ನೀವು ಬಾಗಿಲು ತೆಗೆದು, ಆದರೂ ಶಬ್ದ ಮಾಡದೆ ರಸ್ತೆ ಬರೋ ತನಕ ಯಾವುದೇ ಶಬ್ದ ಯಾವುದೇ ಘೋಷಣೆ ನಿಮ್ಮ ಕಡೆಯಿಂದ ಬರಬಾರ್ದು. 40 ಜನರ ಒಟ್ಟು ತಂಡ ಇದೆ. 2 ರೂಮಲ್ಲಿ ಇದ್ದೀರಿ. ನೀವು ಇಲ್ಲಿ 24 ಜನ ಇದ್ದೀರಿ, 16 ಜನ ಇನ್ನೊಂದು ರೂಮಲ್ಲಿದ್ದಾರೆ. ಧ್ವಜಾರೋಹಣ ಗ್ರೌಂಡ್ ಒಳಗಡೆ ಹೋಗ್ಲಿಕ್ಕೆ ಆಗುವಂಥದ್ದು ಅವಕಾಶ ಇರೋದು ನಿಮಗೆ ಮಾತ್ರ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ. 2 ತಂಡದವರಿಗೆ ಏನೇ ಆದರೂ ನೀವು ಗ್ರೌಂಡ್ ಒಳಗಡೆ ಹೋಗಬೇಕು. ಕರ್ಫ್ಯೂ ಘೋಷಣೆ ಆಗಿದೆ. ಶೂಟ್ ಅಟ್ ಸೈಟ್ ಆರ್ಡರ್ ಆಗಿದೆ. ಅದು ಘೋಷಣೆ ಆಗ್ತಾ ಇರ್ತದೆ. ಆದರೂ ಆಗ್ಬೋದು, ಗೋಲಿಬಾರ ಆಗ್ಬೋದು, ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಿದ್ಧ ಆಗಿದ್ದುಕೊಂಡೇ ಇಳಿಬೇಕು. ಅಷ್ಟು ತನಕ ಈ ಶಿಸ್ತಲ್ಲಿ ಇರಬೇಕು ಅಂತ ಹೇಳಿಕೊಂಡು ಬಂದಿರೋದು. ಅದು ಮೊದಲೇ ಗೊತ್ತಿದ್ದುಕೊಂಡು ಬಂದಿರೋದಕ್ಕೋಸ್ಕರ ಎಲ್ಲರೂ ಒಪ್ಪಿಕೊಂಡು ಎಲ್ಲರೂ ಅದೇ ರೀತಿಯಲ್ಲಿದ್ದರು. ಮಾತನಾಡಬೇಕು, ಕೈ ಸನ್ನೆಯಲ್ಲಿ ಮಾತನಾಡಬೇಕು. ಮಲಗಬೇಕಾದ್ರೆ ಎಲ್ಲರೂ ಮಲಗುವ ಹಾಗಿಲ್ಲ. ಯಾರಾದರೂ ಗೊರಕೆ ಹೊಡೆದ್ರೆ ಇನ್ನೊಬ್ಬ ಎಬ್ಬಿಸ್ಲಿಕ್ಕೆ ಬೇಕೇ ಬೇಕು. ಆ ರೀತಿ ಪಾಳಿ ಇಟ್ಟುಕೊಂಡು ನಾವು 2 ದಿವಸ ಅಲ್ಲೇ ಇದ್ವಿ. ಹೇಳಿದಾಗೆ 15 ಬೆಳಿಗ್ಗೆ ಘೋಷಣೆ ಕೇಳಿತ್ತು. 6 ಗಂಟೆಗೆ ಶಟರ್ ತೆಗೆದುಕೊಂಡು ಕೆಳಗಡೆ ಇಳಿದು ಓಡಿರೋದೊಂದು ಗೊತ್ತಿದೆ. ಕೈಯಲ್ಲಿಂದ ಧ್ವಜ ಇತ್ತು. ಒಂದಷ್ಟು ಜನರ ಕೈಯಲ್ಲಿ ಮಾತ್ರ ಧ್ವಜ ಇತ್ತು. ಒಂದು ಸಣ್ಣ ಕೋಲು ಅದಕ್ಕೆ ಹಾಕ್ಕೊಂಡು ಅದನ್ನು ಮಡಚಿ ಹಿಡ್ಕೊಂಡಿದ್ವಿ. ರಸ್ತೆಗೆ ಇಳಿದ ಮೇಲೆ ಅದನ್ನು ಹೊರಗಡೆ ತೆಗೆದು ಅರಳಿಸಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಿದ್ವಿ. ಓಡಿದ್ದೊಂದು ಗೊತ್ತಿದೆ ನಮಗೆ. ಹೇಳಿದರು ಆ ಇಡೀ ಗ್ರೌಂಡಿಗೆ ಒಂದು ಹೊರಗಡೆ ಹಿಂದೆದ್ದ ಬೇಲಿ, ಹೊರಗಡೆಯ ಬೇಲಿ. ಆ ಬೇಲಿಯಾಗಿ ಒಂದು ಫುಟ್ಪಾತ್ ಇದೆ. ಫುಟ್ಪಾತ್ ನಂತರ ಒಳಗಡೆ ಇನ್ನೊಂದು ಬೇಲಿ ಹಾಕಿದ್ದಾರೆ. ಅದರ ಒಳಗಡೆ ನುಸುಳಲಿಕ್ಕೆ ಅದು ಬಹುತೇಕ ಅಸಾಧ್ಯವೇ. ಅದು ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಯತ್ನ ಮಾಡೋದು ಬೇಕಿದ್ರೆ ಮಾಡಬಹುದು, ಆದರೆ ಕಷ್ಟ ಇದೆ. ಆ 2 ಬೇಲಿಯ ಮಧ್ಯದಲ್ಲಿ ನೀವು ಹೊಕ್ಕಿದ್ರು, ಫುಟ್ಪಾತ್ ಒಳಗಡೆ ನೀವು ಹೊಕ್ಕಿದ್ರು, ಅದು ನಾವು ಗೆದ್ದ ಹಾಗೆ. ಅಲ್ಲಿ ತನಕ ಹೋಗಬೇಕು, ಯಾರಾದರೂ ಹೋಗಲೇಬೇಕು ಅಂತ ಹೇಳಿಕೊಂಡು. ಹಾಗೆ ಆ 2 ಗುಂಪಲ್ಲಿ ಒಳಗಡೆ ಹೊಕ್ಕಿದವರು ನಾವು 3 ಜನ. ಅನಂತಕುಮಾರ್ ಹೆಗ್ಡೆಯವರು ಆ ಫುಟ್ಪಾತ್ ತಲುಪಿದ ತಕ್ಷಣ ನಿಂತ್ಕೊಂಡು ಜನಗಣಮನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ರಮೇಶ್ ಕಾಸರಗೌಡ್ರವರು ಅದರ ಒಳಗಡೆ ಹೋಗಲಿಕ್ಕೆ ತಲೆ ಹಾಕಿದ್ದಾರೆ. ಅದರ ತಲೆಗೆ ಗನ್ನಿದ್ದ ಹಿಂಬದಿಂದ ಬಡಿದ್ರು. ಅವ್ರದ್ದು ತಲೆ ಉಡೀತು. ಅಲ್ಲಿಂದ ಆಸ್ಪತ್ರೆಗೆ ಕೊಂಡೋದ್ರು. ಅನಂತಕುಮಾರ್ ಹೆಗ್ಡೆಯವರು ಜನಗಣಮನ ಹೇಳಬೇಕಿದ್ರೆ ಅವರಿಗೆ ಲಾಠಿ ಚಾರ್ಜನ್ನು ಮಾಡಿ ಕೈ ಯಾವುದು ಫ್ರ್ಯಾಕ್ಚರ್ ಆಯಿತು. ನಾನು 2 ಮಧ್ಯದಲ್ಲಿ ಸುಮಾರು 50-75 ಮೀಟರ್ ಓಡಿದೆ. ನಾನು ಒಳಗಡೆಯೂ ಬರೋದು ಕಾಣ್ತದೆ, ಹೊರಗಡೆಯೂ ಪೊಲೀಸ್ ಓಡಿಸ್ಕೊಂಡು ಬರೋದು ಕಾಣ್ತದೆ. ಅಷ್ಟು ಓಡಿದ ಮೇಲೆ ನನಗೆ ಪೂರ್ತಿ ರೌಂಡಪ್ ಆಗಿದ್ದರು. ಮತ್ತು ಓಡಲಿಕ್ಕೆ ಅವಕಾಶ ಇರಲಿಲ್ಲ, ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಅಲ್ಲಿ ಆನಂತರ ಗೊತ್ತಿದೆ ಪೊಲೀಸರ ಕೈಗೆ ಸಿಕ್ಕಿದ ಮೇಲೆ ಏನಾಗ್ತದೆ ಅಂತ ಹೇಳಿಕೊಂಡು ನೆಲಕ್ಕೆ ಹಾಕ್ಕೊಂಡು ನೆಲಕ್ಕೆ ಬಡಿದ ಹಾಗೆ ಬಡಿದ್ರು. ಅವತ್ತು ಪುಣ್ಯಕ್ಕೆ ಅನಂತಕುಮಾರ್ ಹೆಗ್ಡೆಯವ್ರ ಹಾಗೆ ನಂದೇನು ಫ್ರ್ಯಾಕ್ಚರ್ ಆಗಲಿಲ್ಲ. ತಲೆಯಿಂದ ಹಿಡಿದು ಕಾಲಿನ ತನಕ ಏಟು ಬಿದ್ದಿತ್ತು ಅವತ್ತು. ಅದು ಇಷ್ಟು ದಪ್ಪದ ಲಾಠಿ, ಸುಮಾರು 5 ಫೀಟ್ ಉದ್ದದ ಲಾಠಿ, 2 ಕೈಲಿ ಹಿಡ್ಕೊಂಡು ಬಾರಿಸಿದ್ದಾರೆ. ಇವತ್ತು ಕೂಡ ತಲೆ 2 ಭಾಗ, ಈ ಭಾಗ ಚಟ್ಟೆ ಇದೆ ಬಡಿದಿರುವಂಥದ್ದು, ಏಟು ಬಿದ್ದಿರುವಂಥದ್ರಲ್ಲಿ. ನಂಗೆ ಗೊತ್ತಾಗಿದೆ ಏಟು ಒಂದೇ. ಅದು ಕಿವಿಗೆ ಮತ್ತು ತಲೆಗೆ ಒಟ್ಟಿಗೆ ಬಿತ್ತು. ಅದೊಂದು ಸರಿ ತಲೆ ಸುತ್ತಿ ಅನುಭವ ಆಗಿದೆ. ಉಳಿದಂತೆ ಆಮೇಲೆ ಹೋಗಿ ನೋಡಿದಾಗ ತುಟಿ ಊದಿಕೊಂಡಿತ್ತು, ಇಲ್ಲೂ ಗಾಯ ಆಗಿತ್ತು, ಕೈ ಬೆರಳುಗಳಲ್ಲಿ ಗಾಯ ಆಗಿತ್ತು ಏಟಿದ್ದು. ನಾನು ಹಾಕಿದ್ದಂತಹ ಟೀ ಶರ್ಟ್ ಮತ್ತು ಶರ್ಟ್ 2 ಕಾಟನ್ ಇದ್ದು, ದಪ್ಪದ್ದು. ಒಂದು 6 ತಿಂಗಳಾಗಬೇಕಿದ್ರೆ ಬೆನ್ನಿನ ಅಷ್ಟೂ ಭಾಗ ಅದು ಪೂರ್ತಿ ಸವಕಲಾಗಿ ಹರಿದು ಹೋಯ್ತದು. ಅದರಲ್ಲಿ ನೀವು ಯೋಚನೆ ಮಾಡ್ಬೋದು ಎಷ್ಟು ಏಟು ಬಿದ್ದಿರ್ಬೋದು ಅಂತ ಹೇಳಿಕೊಂಡು. ಕಾಲ ಹಿಂಬದಿ, ಪಾದದ ಹಿಂಬದಿ ಏನಿದೆ ನಮ್ಮದು ರಕ್ತ ಚಲಾವಣೆ ಆಗುವಂಥ ಅದು ಅಲ್ಲಿಂದ ಪ್ರಾರಂಭ ಆಗುವಂಥದ್ದು. 2 ಕಾಲಲ್ಲಿ ಪೂರ್ತಿ ಕಪ್ಪುಗಟ್ಟಿತ್ತು, ರಕ್ತ ಅಲ್ಲಿ ಬ್ಲಾಕ್ ಆಗಿ ಕಪ್ಪುಗಟ್ಟಿತ್ತು. ನನಗೆ ಹೆಚ್ಚು ಓಡಲಿಕ್ಕೆ ಸ್ಪೀಡ್ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಓಡೋದು ಬಿಟ್ಟು ಸ್ಪೀಡ್ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಪೂರ್ತಿ ಈ ಗಂಟಿನ ಹಿಂಬದಿ ಅಲ್ಲೂ ಏಟಾಗಿ ಕಾಲು ಮಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದು ನನಗೆ ಸಾಯಂಕಾಲ ಒಂದು ಕಡೆಯಿಂದ ಹಳ್ಳಿಗೆ ಹೋದ ಅಲ್ಲಲ್ಲಿ ಟಾಯ್ಲೆಟಿಗೆ ಹೋಗಿ ಕೂತ್ಕೊಳ್ಬೇಕು ನಂಗೆ ಅನುಭವಕ್ಕೆ ಬಂದಿದ್ದು. ಅಲ್ಲೂ ನೋವಾಗಿತ್ತು ಅಂಥೇಳಿ. ಬೆನ್ನಿಗೆ ಸುಮಾರು 1 ತಿಂಗಳ ಕಾಲ ನನ್ನ ಮಾವ ಒಬ್ಬರು ಅವರು ಪಂಡಿತರಿದ್ದರು. ಒಂದು ಮದ್ದು ಲೇಪ ನನ್ನ ಬೆನ್ನಿಗೆ 1 ತಿಂಗಳ ಕಾಲ ನನ್ನ ಬೆನ್ನಿಗೆ ಲೇಪ ಹಚ್ಚಿದರು ಅವರು. ಅದರಿಂದಾಗಿ ಬೆನ್ನು ಒಂದು ಸ್ವಲ್ಪ ಸರಿಯಾಗಿತ್ತು. ಇವತ್ತಿಗೂ ಹೆಚ್ಚು ಹೊತ್ತು ಕೂತ್ಕೊಂಡಾಗ ನೋವು ಬೆನ್ನಲ್ಲಿ ಕಾಣ್ತದೆ. ಬೆನ್ನಲ್ಲಿ ಆ ಬಲ ಇಲ್ಲ, ಹಿಂದಿನ ಬಲ ಇಲ್ಲ.
ಅದು ಕಾಣ್ತದೆ. ಓಕೆ. ಅದು ಅಷ್ಟು ಅದು ಮಧ್ಯಾಹ್ನ ತನಕ ಅಲ್ಲಿ ಮಧ್ಯಾಹ್ನ ಸಿಕ್ಕಿದ ರೊಟ್ಟಿ ಯಾವತ್ತು ಸಿಕ್ಕಿದಾಗ ಅದೇ ನಮ್ಮ ಜೀವಕ್ಕೆ ಅದು ಪಂಚಾಮೃತ ಆಯಿತು. ಜೋಳ ರೊಟ್ಟಿ ಮತ್ತು ತರಕಾರಿ ಊರಿನವ್ರು ತಂದು ಕೊಟ್ಟರು. ಮಧ್ಯಾಹ್ನ ನಂತರ ಬಿಟ್ಟರು, ಇಲ್ಲಿ ಹೋಗಬೇಕು ಅಂತೇಳಿ ಗೊತ್ತಿಲ್ಲ, ಗ್ರಾಮಸ್ಥರು ಕರ್ಕೊಂಡು ಹೋದರು. ಅಲ್ಲಿಂದ ಮತ್ತೆ ಇದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಅಂತ ಒಬ್ರು ಕರ್ಕೊಂಡು ಬಂದರು. ಅವರು ಅವ್ರದ್ದು ಕೆಲಸ ಮುಗಿಸ್ಕೊಂಡು ಅವರು ಬಿಟ್ಟರು. ಮಂಗಳೂರಿಗೆ ಬರುವಂಥ ಪೇಪರ್ ಇದ್ದೊಂದು ಮೆಟೋಡೋರ್ ಸಿಕ್ಕಿತ್ತು. ಓಕೆ. ಇದೇ ಮತ್ತೆ ಅವರದೇ ವಿಜಯ ಕನ್ನಡ ಇವ್ರದ್ದು. ಅದರಲ್ಲಿ ಅವರನ್ನು ಸುರತ್ ಕಲ್ತನ ಕರ್ಕೊಂಡು ಬಂದು ಬಿಟ್ಟರು. ಕಿಸೆಯಲ್ಲಿ ದುಡ್ಡು ಇರಲಿಲ್ಲ, ಬೇರೆ ಬಟ್ಟೆ ಇರಲಿಲ್ಲ, ಯಾವುದೂ ಇರಲಿಲ್ಲ. ಮೈಸೂರು ಬಂದು ಆ ರೀತಿ ಬಂದು ಬೆಳಗಾತ ನಾನೊಬ್ಬನೇ ಬಂದು ಮನೆಯಲ್ಲಿ ಇಳಿದಿರುವಂಥ ಆ ಸಂದರ್ಭದಲ್ಲಿ ಪ್ರಕರಣ ಏನಿರಲಿಲ್ಲ. ಪ್ರಕರಣ ನಮ್ಮ ಮೇಲೆ ಇವತ್ತಿಗೂ ಹುಬ್ಳಿ ಪ್ರಕರಣ ಹಾಕಿಲ್ಲ. ಓಕೆ. ಅಕಸ್ಮಾತ್ ನಮ್ಮ ಮೇಲೆ ಮೊಕದ್ದಮೆ ಹಾಕ್ತಾ ಇದ್ರೆ ನಾವಲ್ಲಿ ಹೊಕ್ಕಿರೋದು ಕರ್ಫ್ಯೂ ಉಲ್ಲಂಘನೆ ಆಗಿರೋದು ಸಾಬೀತಾಗ್ತದೆ. ಮೈದಾನಕ್ಕೆ ಹೊಕ್ಕಿರುವುದನ್ನು ಸರ್ಕಾರ ಅಧಿಕೃತವಾಗಿ ಒಪ್ಪಿಕೊಂಡ ಹಾಗಾಗ್ತದೆ. ಆ ಕಾರಣಕ್ಕೋಸ್ಕರವೇ ಮೈದಾನದ ಸುತ್ತಮುತ್ತ ಗೋಲಿಬಾರ್ ಆಗಲಿಲ್ಲ. ಹಾಗಾಗಿ ಇವತ್ತು ಸತ್ಯಜಿತ್ ಸುರತ್ಕಲ್ ನಿಮ್ಮ ಮುಂದೆ ಇದ್ದಾನೆ. ಅಲ್ಲಿ ಗೋಲಿಬಾರ್ ಮಾಡಿದರೆ ಸಾಕ್ಷ್ಯ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಹೇಳದಲ್ಲಿ ಗೋಲಿಬಾರ್ ಮಾಡಬಾರ್ದು ಅಂತ ಹೇಳಿಕೊಂಡು ಆದೇಶ ಕೊಟ್ಟಿತ್ತು. ಎಲ್ಲೂ ಅದನ್ನು ಹೊರಗಡೆ ಹೇಳಿರಲಿಲ್ಲ. ಹಾಗಾಗಿ ನಮ್ಮ ಯಾರ ಮೇಲೆ ಕೂಡ ಮೊಕದ್ದಮೆ ಕೂಡ ಆಗಲಿಲ್ಲ. ಅನಂತ್ ಕುಮಾರ್ ಹೆಗ್ಡೆ ಯಾರ ಮೇಲೂ ಮೊಕದ್ದಮೆ, ಆ 40 ಜನ ಯಾರ ಮೇಲೂ ಮೊಕದ್ದಮೆ ಆಗಲಿಲ್ಲ. ಗೋಲಿಬಾರ್ ಎಲ್ಲವೂ ಆಗಿರೋದು 2 ಕಿಲೋಮೀಟರ್ ದೂರ ದೇಶಪಾಂಡೆ ನಗರದಲ್ಲಿ. ಮೊಕದ್ದಮೆ ಕೂಡ ಅಲ್ಲಿದ್ದೆ. ಯಾರು ಕಾರ್ಕಳದ ಇವರ ಮೇಲೆ ಮೊಕದ್ದಮೆ ಆಗಿದೆ. ಹುಬ್ಬಳ್ಳಿ ಬೇರೆ ಕಡೆಯಲ್ಲಿ ಧ್ವಜ ಹಿಡ್ಕೊಂಡು ನಿಂತು ಜನಗಣಮನ ಹೇಳಲಿಕ್ಕೆ ಅದು ಮೊಕದ್ದಮೆ ಆಗಿರುವಂಥದ್ದು. ರೋಂಡ್ ಹತ್ತಿರದಲ್ಲಿ ಅಲ್ಲ, ಧ್ವಜಾರೋಹಣ ಮಾಡಿದ್ದು ಅಲ್ಲಿ ಅಲ್ಲ ಅವರು. ಹಾಗೆ ಅದು ಸತ್ಯಜಿತ್ ಅವರ ಟರ್ನಿಂಗ್ ಪಾಯಿಂಟ್. ಬಹುಶಃ ಆ ಪ್ರಕರಣದ ಬಳಿಕ ನಿಮಗೊಂದು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಎಲ್ ಕೆ ಅಡ್ವಾಣಿ ಅವರು ಬಂದಿದ್ರು ಕಾರ್ಯಕ್ರಮಕ್ಕೆ. ಅದು ಅಭಿನಂದನಾ ಕಾರ್ಯಕ್ರಮ ಅಲ್ಲ, ಅದು 94ರ ಚುನಾವಣಾ ಸಭೆ. ಅದು ಚುನಾವಣಾ ಸಭೆಯಲ್ಲಿ ಉಡುಪಿಯ ಚುನಾವಣಾ ಸಭೆಯಲ್ಲಿ ನಾವಲ್ಲಿ ಕಾರ್ಯಕ್ರಮಕ್ಕೆ ಹೋಗಿರೋದು ಯಾರಿಗೂ ಗೊತ್ತಿರಲಿಲ್ಲ. ಹಿಂದುಗಡೆ ಹೋಗಿಕೊಂಡು ಮಳೆಯಲ್ಲಿ ನಿಂತುಕೊಂಡು ನಿಂತಿದ್ವಿ ನಾವು. ಯಾರೋ ವೇದಿಕೆ ಹೇಳಿ ಕಳಿಸಿದ್ರು ನಾನು ಬಂದಿದ್ದೇನೆ ಅಂತ ಹೇಳಿ. ವಿ ಎಸ್ ಆಚಾರ್ಯ ಗೊತ್ತಾಗಿ ಅವರು ಅನಂತಕುಮಾರ್ ಅವರ ಹತ್ರ ಹೇಳಿಬಿಟ್ಟು ಅವರ ಮುಖಾಂತರ ಅಡ್ವಾಣಿಯವರ ಮುಖಾಂತರ ಅಲ್ಲಿ ಕರೆಸಿ ಅಲ್ಲಿ ಅಭಿನಂದನೆಯನ್ನು ಮಾಡಿದ್ರು. ವಿ ಎಸ್ ಆಚಾರ್ಯ ಉಡುಪಿಯಲ್ಲಿ ಒಂದು ಅಭಿನಂದನೆ ಕಡಿಯಾಳಿಯಲ್ಲಿ ಮಾಡಿಸಿದ್ರು, ಅಲ್ಲಿ ಮಾಡಿಸಿದ್ರು. ಸುರತ್ಕಲ್ಲೊಂದು ಅಭಿನಂದನೆ ಸಭೆ ನಡೆದಿತ್ತು. ಆ ಮೂಲಕ ಸತ್ಯಜಿತ್ ಸುರತ್ಕಲ್ ಇಡೀ ಹೌದು ಅಲ್ಲ, ನನ್ನ ಜೀವನದಲ್ಲಿ ಒಂದು ನನ್ನ ಈ ಒಂದು ಸಂಘಟನೆ ಜೀವನದಲ್ಲಿ ಕೂಡ ಒಂದು ಬಹುತೇಕ ಒಂದು ಟರ್ನಿಂಗ್ ಪಾಯಿಂಟ್. 92ರ ಅಯೋಧ್ಯೆಗೆ ಹೋಗಿದ್ದೆ ನಾನು. ಅವತ್ತು ಆ ಡಿಸೆಂಬರ್ 6ನೇ ತಾರೀಕು ಕಟ್ಟಡ ಧ್ವಂಸ ಆದ ನಂತರ ಸಂಜೆ 5 ಗಂಟೆ ನಾವು ಅದರ ಒಳಗಡೆ ಹೋಗಿದ್ದೆ. ಅಲ್ಲಿ ತನಕ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ ಒಂದು ವಾರ ಅಲ್ಲಿ ಕೂಡ ಇದ್ದೆ ನಾನು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ನಾವು ಅಡಿಗೆ ಮಾಡಿಕೊಂಡು ಇದ್ದವರು ನಾವು. ಹಗಲೊತ್ತೊಂದು 2 ಗಂಟೆ ಮಲಗ್ತಾ ಇದ್ದವರು ನಾವು. 6ನೇ ತಾರೀಕು ಬೆಳಿಗ್ಗೆ ಕೂಡ ಬೆಳಿಗ್ಗೆ 5 ಗಂಟೆಗೆ ಹೋಗಿ ನಾವು ಅದರ ಸುತ್ತದ ಕಂಪೌಂಡ್ ವಾಲ್ ಏನಿತ್ತು ಅದರ ಮೇಲೆ ನಿಂತ್ಕೊಂಡು ನಾವು ಯಾರನ್ನು ಒಳಗೆ ಬಿಡ್ಲಿಕ್ಕೆ ನಮ್ಗೆ ಅವಕಾಶ ಇರಲಿ, ಬಿಡಬಾರ್ದು ಸೂಚನೆ ಇತ್ತು ನಮಗೆ. ಆ ರೀತಿ ನಿಂತ್ಕೊಂಡು ಸಂಜೆ 5 ಗಂಟೆ ನಂತರ ಪೂರ್ತಿ ಅದು ಧ್ವಂಸ ಆಯಿತು. ಅದು ಕೆಳಗಡೆ ಎಲ್ಲ ಬಿತ್ತು ಅಂತ ಹೇಳಿ ಆದಮೇಲೆ ಮತ್ತೆ ಅದರ ಶುದ್ಧೀಕರಣದ ಕಾರ್ಯ ಏನಿತ್ತು ಅದರಲ್ಲಿ ನಿಂತುಕೊಂಡು ರಾತ್ರಿ ಹಗಲ ತನಕ ಅದನ್ನು ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಬೆಳಿಗ್ಗೆನ ಏನೊಂದು ತಾತ್ಕಾಲಿಕ ರಾಮ ಮಂದಿರ ಅಲ್ಲಿ ಟೆಂಟ್ ಹಾಕಿ ಮಾಡಿದ್ರು. ಪೂಜ್ಯ ಪೇಜಾವರ ಶ್ರೀಗಳಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ರು. ಆ ಪ್ರತಿಷ್ಠಾಪನೆಯನ್ನು ನೋಡಿಕೊಂಡು ಪೂಜೆಯನ್ನು ನೋಡುವಂಥ ಭಾಗ್ಯ ಕೂಡ ನನಗೆ ಸಿಕ್ಕಿತ್ತು. ಅವತ್ತು ಅಲ್ಲಿದ್ದವ ನಾನು. ಆ ಭಾಗ್ಯವೂ ಸಿಕ್ಕಿತ್ತು ನನಗೆ. ಆದರೆ ಅದು ಬಹಳ ದೊಡ್ಡ ಇದಾಗಿರಲಿಲ್ಲ. 24ರಲ್ಲಿ ಅವತ್ತು ಅದು ನೇರ ನಾನೇ ಇದ್ದುಕೊಂಡು ಧ್ವಜಾರೋಹಣ ಇದ್ದದಕ್ಕೋಸ್ಕರ ಅವತ್ತು ನನಗೆ ವ್ಯಾಪಕವಾದ ಅನಂತರ ನನಗೆ ಸಿಕ್ಕಿತ್ತು. ಆದರೆ ಬರೀ ಅದಕ್ಕೆ ಒಂದೇ ಕಾರಣಕ್ಕೋಸ್ಕರ ಅಂತ ಹೇಳಿಲ್ಲ. ಸತ್ಯಜಿತ್ ಅನಂತರ ಅದನ್ನು ಉಳಿಸ್ಕೊಂಡು ಅದೇ ರೀತಿ ಹೋರಾಟ ಮುಂದುವರಿಸ್ಕೊಂಡು ಕೂಡ ಬಂದೆ. ಕಾರ್ಯಕರ್ತರ ಸಹಾಯದಿಂದ ಮುಂದುವರಿಸ್ಕೊಂಡು ಕೂಡ ಬಂದ್ವಿ. ಒಂದೇ ಅದನ್ನು ಹಿಡ್ಕೊಂಡು 24 ಅದು ಮಾಡಿದ್ದೀನಿ ಅಂತ ನಾನು 94ರಲ್ಲಿ ಮಾಡಿದ್ದೀನಿ ನಾನು ಕೇಳೋದು ಇಲ್ಲ ನಾನು. ಆ ನಂತರ ಕೂಡ ನನ್ನ ಜೀವನ ಹೋರಾಟದ ಜೀವನ ಮುಂದುವರಿತು. ಅದಕ್ಕೋಸ್ಕರ ಇವತ್ತು ರಾಜಕೀಯ ಅವಕಾಶ ಇದ್ದದನ್ನು ಬಿಟ್ಟು ಅವತ್ತೇ ಹೋಗ್ತಿದ್ರೆ ಸಮಸ್ಯೆ ಇವತ್ತಿರಲಿಲ್ಲ. ಇವತ್ತು ಯಾರೂ ಇರ್ತಾ ಇರಲಿಲ್ಲ, ಯಾರೂ ಇರಲಿಲ್ಲ ಅವತ್ತು. ಬಳಿಕ ಸಾಕಷ್ಟು ಹೋರಾಟಗಳು, ಬೇಕಾದಷ್ಟು ಹೋರಾಟ ಇಡೀ ರಾಜ್ಯದಲ್ಲಿ ನಾವು ನಡೆಸಿರುವಂತಹ ಹೋರಾಟ ಕಲ್ಪನೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಹೋರಾಟಗಳು ಶೃಂಗೇರಿ ಇವತ್ತು ನಕ್ಸಲ್ ಮುಕ್ತ ಆಗಿದ್ರೆ ಅದಕ್ಕೆ ಕಾರಣ ಹಿಂದೂ ಜಾಗರಣ ವೇದಿಕೆ. ನಕ್ಸಲ್ರೇನು ಮುಖವಾಣಿ ಇತ್ತು, ಕರ್ನಾಟಕ ವಿಮೋಚನಾ ರಂಗವೇನವ್ರದ್ದು ಹೆಸರಿತ್ತು, ಅವ್ರದ್ದು ಕಲ್ಕೊಳಿ ವಿಠ್ಠಲ್ ಹೆಗ್ಡೆ ಅದರ ಅಧ್ಯಕ್ಷ ಆಗಿದ್ದು, ನೇತೃತ್ವ ವಹಿಸಿದ್ರು ರಾಜ್ಯಾಧ್ಯಕ್ಷ. ಪೂರ್ತಿಯ ಒಂದು ಶೃಂಗೇರಿಯಲ್ಲಿ ಸ್ವರ ನಿಲ್ಲಿಸಿರುವಂಥ ಹಿಂದೂ ಜಾಗರಣ ವೇದಿಕೆ. ಮೇಧಾ ಪಾಟ್ಕರನ್ನು ಕರ್ಕೊಂಡು ಬಂದು ಅಲ್ಲಿ ದೊಡ್ಡ ಸಮಾವೇಶ ಮಾಡಿಬಿಟ್ಟು ಸೈನಿಕರ ವಿರುದ್ಧ ಅಲ್ಲಿ ಕರಪತ್ರ ಪುಸ್ತಕ ಹಂಚಿದಾಗ ಅದನ್ನು ವಿರೋಧ ಮಾಡಿಕೊಂಡು ಅಲ್ಲೇ ಗಲಾಟೆ ಮಾಡಿಕೊಂಡು ಅಲ್ಲೇ ಹೊಡೆದಾಟ ಮಾಡಿಕೊಂಡು
ಕಾರ್ಯಕರ್ತರ ಮೈ ಮೇಲೆ ಕೇಸ್ ಹಾಕ್ಕೊಂಡು ಕಲ್ಕುಳಿ ವಿಠ್ಠಲ್ ಹೆಗ್ಡೆ ಮೇಲೆ ಕೇಸ್ ಹಾಕಿ ಕಾರ್ಯಕ್ರಮ ಮಾಡಿದವರ ಮೇಲೆ ಕೇಸ್ ಹಾಕಿಬಿಟ್ಟು ಇಡೀ ಶೃಂಗೇರಿ ಪೇಟೆ ಬಂದ್ ಮಾಡಿ ಅವತ್ತು ಹೋರಾಟ ಮಾಡಿದ್ವಿ. ಓಕೆ. ಕಲ್ಕುಳಿ ವಿಠ್ಠಲ್ ಹೆಗ್ಡೆಗೆ ಆನಂತರ ದೇವಸ್ಥಾನದಲ್ಲಿ ಜಾಗನ್ ರೂಮಲ್ಲೂ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಒಂದು ಚೂರು ಸಹಾಯ ಹೋಗದ ಹಾಗೆ ಆ ವ್ಯವಸ್ಥೆಯನ್ನು ಮಾಡಿಸಿದ್ವಿ. ವಿಠ್ಠಲ್ ಹೆಗ್ಡೆರ ಮೇಲೆ ಬೇರೆ ಮೊಕದ್ದಮೆಗಳನ್ನು ಹಾಕಿಸಿದ್ವಿ. ಇಲ್ಲೇ ತನಕ ಕಾರ್ಯಕರ್ತರು ತಯಾರಾಗಿದ್ದು ಅಂತ ಕೇಳಿದರೆ, ನಕ್ಸಲ್ರ ಒಳಗಡೆ ನಾವು ಸೇರಿಕೊಳ್ಳುತ್ತೇವೆ, ಅಲ್ಲಿ ಸರಿಯಾದ ಸಮಯ ಸಿಕ್ಕಿದಾಗ ನಾವು ಮೆಸೇಜನ್ನು ಕೊಡ್ತೇವೆ, ಅದಕ್ಕೆ ನಾವು ವ್ಯವಸ್ಥೆ ಮಾಡಬಹುದು ಅಂತ ಕೇಳಿಕೊಂಡಂಥ ಕಾರ್ಯಕರ್ತರು ಅವತ್ತು ನಮ್ಮ ಜೊತೆ ಇದ್ದರು. ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಯೂ ಆಗಿತ್ತು ಆ ಸಂದರ್ಭದಲ್ಲಿ. ಅದರ ಕೊನೆಗೆ ಬೇಡ ಅಂಥೇಳಿ ತೀರ್ಮಾನ ಮಾಡಿಕೊಂಡು, ಯುವಕರ ಜೀವನ ಪಣಕ್ಕಿಡೋದು ಬೇಡ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಅದನ್ನು ಬಿಟ್ಟಿರುವಂಥದ್ದು. ಆ ರೀತಿ ಹೋರಾಟಗಳು ನಡೆದಿತ್ತು ನಮ್ಮದು. ಇಡೀ ಆನಂತರ ಅಲ್ಲಿ ಕರ್ನಾಟಕ ವಿಮೋಚನಾ ರಂಗ ನಿಲ್ಲಿಸಬೇಕಾಯಿತು. ಕೊಪ್ಪದಲ್ಲಿ ನಿಂತ್ಕೊಂಡು, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಕ್ಸಲರಿಗೆ ನೇರವಾಗಿ ಮಾತಾಡಿದ ಹಿಂದೂ ಜಾಗರಣೆಗೆ ನಾನೇ ವೇದಿಕೆಯಲ್ಲಿ ನಿಂತ್ಕೊಂಡು 1 ಗಂಟೆಗಳ ಕಾಲ ನಕ್ಸಲರನ್ನು ತರಾಟೆ ತಗೊಂಡಿದ್ದೆ. ಅವತ್ತಲ್ಲಿ ಇದಾದಾಗ ಪೊಲೀಸ್ ಎನ್ಕೌಂಟ್ರಲ್ಲಿ ನಕ್ಸಲರ ಹತ್ಯೆ ಆದಾಗ ಕೂಡ ಯಾರೂ ಇರಲಿಲ್ಲ ಪೊಲೀಸರ ಪರವಾಗಿ ಮಾತನಾಡಲಿಕ್ಕೆ. ಮೀಡಿಯಾದಲ್ಲಿ ಕೂತ್ಕೊಂಡು ನಾನೇ ಮಾತನಾಡಿರುವಂಥದ್ದು, ಅದನ್ನು ಸಮರ್ಥನೆ ಮಾಡಿಕೊಂಡು. ಬೆದರಿಕೆಯೂ ಬಂದಿತ್ತು ನಕ್ಸಲರದ್ದು, ನಕ್ಸಲ್ ಅವರ ಕಮ್ಯುನಿಸ್ಟ್ ಇವರದ್ದು. ಯಾವುದಕ್ಕೂ ಸೊಪ್ಪು ಹಾಕದೆ ಅವತ್ತು ಪೊಲೀಸರ ಒಂದು ಕಾರ್ಯವನ್ನು ಸಮರ್ಥನೆ ಮಾಡಿಕೊಂಡು ನಿಂತ್ಕೊಂಡಿರೋ ನಾನೇ ಕೊಟ್ಟಿರುವಂಥದ್ದು. ಇವರದಲ್ಲಿ ಹತ್ಯೆಗಳಾದ ಕೂಡ ಸಂಘಟನೆ ಕಾರ್ಯಕರ್ತರು ಹೋಗಿ ಅಲ್ಲಿ ಆ ಹಾಜಿಮಾ ಇವರದೆಲ್ಲ ಪ್ರಕರಣದಲ್ಲಿ ಕೂಡ ಸಂಘಟನೆ ಕಾರ್ಯಕರ್ತರು ಹೋಗಿ ಬಿಟ್ಟಲ್ಲಿ ಸಾಕ್ಷ್ಯ ಹಾಕಿರುವಂಥದ್ದು. ಅವ್ರದ್ದು ನಕ್ಸಲರು ಬಹಳ ದೊಡ್ಡ ಇದ್ದಿದ್ದಾಗ ಕೂಡ ಇದರಲ್ಲಿ ಸಂಘಟನೆ ಕಾರ್ಯಕರ್ತರು ಹೋಗಿ ಅಲ್ಲಿ ಸಂಘಟನೆ ಘಟಕವನ್ನು ಮಾಡಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಸಮಾಜದಲ್ಲಿ ಶಕ್ತಿಯನ್ನು ಧೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದರು. ಆ ರೀತಿ ಸಂಘಟನೆ ಇತ್ತು ಹಿಂದೂ ಜಾಗರಣ ವೇದಿಕೆ. ಕೊಡಗಿನ ಹೋರಾಟ ಇರ್ಬೋದು, ಮಲ್ಪೆಯ ಹೋರಾಟ ಇರ್ಬೋದು, ಸುರತ್ಕಲ್ನ ಹೋರಾಟ ಇರ್ಬೋದು, ಎಲ್ಲ ಕಡೆಯಲ್ಲೂ ಹೋರಾಟಗಳು ಕೂಡ ಯಶಸ್ವಿಯಾಗಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಮಾಡಿದ್ದೇವೆ ನಾವು ಜವಾಬ್ದಾರಿ ತಗೊಂಡು. ಬೇಕಾದಷ್ಟು ಹೋರಾಟಗಳಿದೆ. ಇದು ಸಾಮಾಜಿಕ ಹೋರಾಟಗಳು. ಟೋಲ್ಗೇಟ್ನ ಹೋರಾಟ ಇರ್ಬೋದು, SAZನ ಹೋರಾಟ ಇರ್ಬೋದು, NMPTಯಲ್ಲೂ BMS ಇದು. NMPTಯಲ್ಲಿ BMS ಅನ್ನು ಕಟ್ಟಿ ಬೆಳೆಸಿರುವಂಥದ್ದು ಕಟ್ಟಿದ್ರು ಅವರು. ಆದರೆ ಬೆಳೆಸಬೇಕಿದ್ರೆ, ಶಕ್ತಿ ತುಂಬಿಸಬೇಕಿದ್ರೆ ನಾನು ಅಲ್ಲೂ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೆ. ಇವತ್ತು MRPLನಲ್ಲಿ ಅವರ ಸ್ವರ ಆಗಿ ಲೇಬರ್ಗಳ ಸ್ವರ ಆಗಿ ಇವತ್ತು ನಾನೇ ನಿಂತ್ಕೊಂಡಿರುವಂಥದ್ದು BMSನ ಪರವಾಗಿ. ಓಕೆ. ಹಾಗೆ ಹೋರಾಟ ನಮಗೆ ಹೊಸ್ತಲ್ಲ. ಓಕೆ. ಹೋರಾಟ ಹೊಸ್ತಲ್ಲ. ಆ ಹೋರಾಟದ ಅನುಭವದಿಂದಲೇ ಶಿವಮೊಗ್ಗದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅಂಥವರನ್ನು ಕರ್ಕೊಂಡು ಬಂದು ಜಾಗರಣ ವೇದಿಕೆ ತ್ರೈವಾರ್ಷಿಕ ಸಮ್ಮೇಳನ ಆದಾಗ ಇಡೀ ಸಂಘ ಪರಿವಾರದಲ್ಲೂ ಸೇರಿಕೊಂಡು ಆಗಿರುವಂಥದ್ದು 4,500 ಜನ, 5,000 ಜನ ಸಂಘದ ಹಿರಿಯರು ಹೇಳಿರುವಂಥದ್ದು. ಅಲ್ಲಿ ಅವರೇ ನಮ್ಮ ಪರಿಚಯಸ್ಥರು. 1 ತಿಂಗಳ ಒಳಗಡೆ, ಬರೀ 1.5 ತಿಂಗಳ ಸಮಯಾವಕಾಶದಲ್ಲಿ ಕೇವಲ ಶಿವಮೊಗ್ಗದ ನಮ್ಮ ಸಮಾಜದ ಸಮಾವೇಶ, ಒಂದು 5 ಬೇಡಿಕೆಯನ್ನಿಟ್ಟುಕೊಂಡು ಯಾವುದೇ ಶಾಸಕರು ಮಂತ್ರಿಗಳು ವೇದಿಕೆಯಲ್ಲಿ ಇರಲಿಲ್ಲ. ಯಾವುದೇ ಬಹಳ ದೊಡ್ಡ ನಾಯಕರು, ಫಿಲ್ಮ್ ಸ್ಟಾರ್ಗಳು ಅಂಥವರು ಕೂಡ ಯಾರೂ ಇರಲಿಲ್ಲ. ಹಾಲಪ್ರವಿ ಕೊನೆಯ ಕ್ಷಣದಲ್ಲಿ ಎಂಟ್ರಿ ಕೊಡಬೇಕೋ ಬೇಡ ಅಂತ ಹೇಳಿಕೊಂಡು ಮತ್ತು ಯಾರೋ ಬಂದಿದ್ದಾರೆ, ಒಂದು ಅವಕಾಶ ಆದರೂ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಮತ್ತೆ ಕೊನೆಗೆ ಮಾತನಾಡಬೇಕು ಸೂಚನೆ ಕೊಟ್ಟು ಬಿಟ್ಟು, ಈ ರೀತಿ ಮಾತ್ರ ಮಾತಾಡಬೇಕು ಸೂಚನೆ ಕೊಟ್ಟು ಬಿಟ್ಟು ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಇಲಾಖೆ ವರದಿ 25,000ಕ್ಕಿಂತ ಹೆಚ್ಚು ಸಂಖ್ಯೆ ಇತ್ತು ಅಂತ ಹೇಳಿಕೊಂಡು, 25,000ಕ್ಕಿಂತ ಹೆಚ್ಚು ಸಂಖ್ಯೆ ಇತ್ತು ಅಂತ ಹೇಳಿಕೊಂಡು ಹಾಲಪ್ಪ ಅದನ್ನೇ ಹೇಳಿದರು. ಸತ್ಯೇತ್ ಸುರತ್ಕಲ್ ಅವರು ಅವರ ಹಿಂದಿನ ಸಂಘಟನೆ ಅನುಭವವನ್ನು ಕಾರ್ಯಕರ್ತರಿಗೆ ಕೊಟ್ಟು ಬಿಟ್ಟು ಹೇಗೆ ಮಾಡೋದು ಅಂತೇಳಿ, ಸಂಘಟನೆ ಹೇಗೆ ಮಾಡೋದು ಕಲಿಸಿಬಿಟ್ಟು ಅದರ ಅನುಭವದ ಆಧಾರದ ಮೇಲೆ ಇವತ್ತು ಸಮಾವೇಶ ಮಾಡಿದ, ಯಶಸ್ವಿಯಾದ ಸಮಾವೇಶ ಮಾಡಿದರು ಅಂಥೇಳಿ ಇವತ್ತು ಶಿವಮೊಗ್ಗದವ್ರು ನೆನಪಿಸ್ಕೊಳ್ತಾರೆ. ಅವತ್ತು ಬಂಗಾರಪ್ಪನವರ ಕಾಲದಲ್ಲಿ ಆದ ನಂತರ ಆ ರೀತಿಯ ಸಮಾವೇಶ ಅವತ್ತಾಯಿತು ಅಂತ ಹೇಳಿಕೊಂಡು, ಹಾಗೆ ಸಂಘಟನೆಗೆ ಮಾಡಬೇಕು ಅಂತ ಹೇಳಿ ನಾನು ಹೇಳಿದರೆ ಸಂಘಟನೆ ಹೇಗೆ ಮಾಡಬೇಕು ಅಂಥೇಳಿ ಗೊತ್ತಿದೆ ನಮಗೆ. ಸಂಘದ ಯಾವುದು ಮೂಲ ಸೂತ್ರ ಇತ್ತು, ಸಂಪರ್ಕ, ಮನೆ ಮನೆ ಸಂಪರ್ಕ. ಸಂಘ ಇವತ್ತು ಬಿಟ್ಟಿದೆ ಅದನ್ನು. ಸಂಘದ ಯಾವುದೇ ಸಂಘಟನೆಯವರು ಇವತ್ತು ಅದನ್ನು ಉಳಿಸ್ಕೊಂಡಿಲ್ಲ, ಯಾರೂ ಉಳಿಸ್ಕೊಂಡಿಲ್ಲ. ಸತ್ಯೇತ್ ಸುರತ್ಕಲ್ಗೆ ಅದು ಗೊತ್ತಿದೆ, ಅದನ್ನೇ ಕಲಿಸಿಕೊಟ್ಟ. ಅಲ್ಲಿ ಗ್ರಾಮಗಳಲ್ಲಿ ಸಮಿತಿ ಮಾಡಿಕೊಂಡು ಪ್ರತಿಯೊಂದು ಮನೆ ಸಂಪರ್ಕ ಮಾಡಿಸಿಕೊಂಡು ಗ್ರಾಮದಿಂದ ಜನರನ್ನು ಎಬ್ಬಿಸಿಕೊಂಡು ಬಂದರು ಸತ್ಯಜಿತ್ ಸುರತ್ಕಲ್. ಓಕೆ. ಇಶ್ಯೂ ಇತ್ತು, ಅವರ ನೋವಿತ್ತು, ಅದನ್ನೇ ಅವರಿಗೆ ಸಂಘದವರಿಗೆ ಹೇಳಿದೆ, ಹಿರಿಯರಿಗೆ ಹೇಳಿದೆ. ನನ್ನ ಶಕ್ತಿ ಅಲ್ಲ ಅದು,
ನನ್ನ ಶಕ್ತಿ ಅಲ್ಲ. ಸಮಾಜದಲ್ಲಿ ನೋವು ಇವತ್ತು ತಳಸ್ತರದಲ್ಲಿ ನೋವು ಆ ರೀತಿ ಇದೆ. ಸಮಾಜದ ನೋವು, ದುಗುಡ, ದುಮ್ಮನ ಆ ರೀತಿ ಇದೆ. ನಮ್ಮ ಸ್ವರವನ್ನು ಕೇಳುವವರಿಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳುವವರಿಲ್ಲ, ನಮಗೆ ಆದರೂ ಏನಾದರೂ ಯಾರು ನಮ್ಮ ಬಗ್ಗೆ ಒಂದು ಶಬ್ದವನ್ನು ಮಾತನಾಡೋರಿಲ್ಲ ಅಂತ ಹೇಳಿಕೊಂಡು ಅವರ ಸ್ವರ ಯಾವಾಗ ನಾವು ಆಗ್ತೇವೆ ಅಂಥೇಳಿ ಅವರಿಗೆ ಅನಿಸ್ತು, ಎದ್ದುಕೊಂಡು ನಮ್ಮ ಜೊತೆಯಲ್ಲಿ ಬಂದರು. ಬಸ್ಸಿನ ವ್ಯವಸ್ಥೆ ನಾವು ಮಾಡಿದ್ದೇವೆ ಬಿಟ್ಟರೆ, ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಏನೋ ವ್ಯವಸ್ಥೆ ನಾವು ಮಾಡಿಲ್ಲ. ಅವರಿಗೆ ಬೇರೆ ಏನೋ ವ್ಯವಸ್ಥೆ ಮಾಡಿಲ್ಲ. ಆದರೆ ಅವರ ಸ್ವರ ನಾವಾಗ್ತೇವೆ, ಅವರ ಸಮಸ್ಯೆಗಳಿಗೆ ನಾವೊಂದು ಉತ್ತರ ಆಗ್ತೇವೆ, ನಾವೇನಾದ್ರೂ ನಾಳೆ ಪರಿಹಾರ ಕಂಡುಕೊಳ್ಬೋದು ಅಂತ ಒಂದೇ ಒಂದು ಆಶೆಯಿಂದ ನಮ್ಮ ಜೊತೆ ಎದ್ದುಕೊಂಡು ಬಂದಿದ್ದಾರೆ. ಇದನ್ನು ನೀವು ನೆನಪಿಟ್ಕೊಂಡ್ರೆ ನೀವು ಉಳಿತೀರಿ. ಬರೀ ಮೇಲ್ವರ್ಗದವರ ಬುಬ್ಬೆಗೆ ಅವರ ಜೊತೆ ನೀವು ಹೋಗಿಬಿಟ್ಟು ಹಿಂದೆ ತುಳಿಯುವಂಥ ಕೆಲಸವನ್ನು ಮಾಡಿದರೆ ಇದರ ಉತ್ತರವನ್ನು ನೀವು ಪಡೀತೀರಿ ಅಂತ ಹೇಳಿಕೊಂಡು ಅವತ್ತು ನಾನು ಹೇಳಿದ್ದೆ. ಅದೇ ಶಿವಮೊಗ್ಗದಲ್ಲಿ ಆಯಿತು. ಅದೇ ಶಿವಮೊಗ್ಗದಲ್ಲಿ ಆಯಿತು. ಓಕೆ. ಹಾಗಾಗಿ ಇವತ್ತು ಸಂಘಟನೆ ನಮಗೆ ಹೊಸ್ತ ಅಲ್ಲ, ಸಂಘಟನೆ ಮಾಡೋ ಕೆಲಸವೂ ಹೊಸ್ತ ಅಲ್ಲ, ಹೋರಾಟಗಳು ನಮಗೆ ಹೊಸ್ತ ಅಲ್ಲ. ಸತ್ಯ ನಂತರ ಇನ್ನೂ ಶಕ್ತಿ ಇದೆ. ಇವತ್ತು ಮತ್ತಷ್ಟು ಶಕ್ತಿಗಳು ಸೇರಿಕೊಂಡಿದ್ದಾರೆ. ಈ ಸಾಮಾಜಿಕ ಹೋರಾಟ ಕೂಡ ಶಕ್ತಿಯನ್ನು ಸತ್ಯ ನಾವು ತುಂಬಿಸ್ತೇವೆ ಅಂತ ಹೇಳಿಕೊಂಡು ಇವತ್ತೊಂದಷ್ಟು ವ್ಯಕ್ತಿಗಳು ನಮ್ಮ ಜೊತೆ ಬಂದಿದ್ದಾರೆ. ಸ್ವಾಮೀಜಿಗಳು ನಿಂತ್ಕೊಂಡಿದ್ದಾರೆ. ಕಿಂಗ್ ಆಗ್ತಾರ, ಕಿಂಗ್ ಮೇಕರ್ ಆಗ್ತಾರ ಅನ್ನುವಂಥದ್ದು ಬಹಳ ಕುತೂಹಲಕಾರಿ. ಸದ್ಯಕ್ಕೆ ಸತ್ಯಜಿತ್ನ ಜೀವನದಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ಸತ್ಯಜಿತ್ಗೆ ಆ ರೀತಿ ಬದುಕುವಂಥ ಅನಿವಾರ್ಯತೆ ಇಲ್ಲ. ಜಾಗ ಕಳ್ಕೊಂಡಂಥವರಿಗೆ ಕೆಲಸ ಸಿಗಬೇಕಿದ್ರೆ ಸತ್ಯಜಿತ್ ಕೈ ಹಾಕಬೇಕಾಯಿತು.